ಮತ್ತೆ ಎರಡನೇ ಪ್ಯಾಕೇಜ್ ಅನ್ನು ಘೋಷಣೆ ಮಾಡುವ ಸಂದರ್ಭದಲ್ಲೂ ಕೂಡ ಸರ್ಕಾರ ಎಲ್ಲೋ ಕೆಲವು ಈ ಗ್ರೂಪ್ಗಳನ್ನು ಗುರುತಿಸಿಕೊಂಡು ಇವರಿಗೆ ನೀಡುತ್ತೇನೆ ಅಂತ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಜೊತೆಯಲ್ಲಿ ಇತ್ತೀಚೆಗೆ ಒಂದು ಕಾರ್ಮಿಕರ ಒಂದು ಕಲ್ಯಾಣ ನಿಧಿಯನ್ನು ಹಂಚುವಂತ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಕೆಲ ವ್ಯಕ್ತಿಗಳು ಸಿಕ್ಕಿಬಿದ್ದರಂತೆ. ಅಂದ್ರೆ ಏಜೆಂಟ್ರುಗಳು, ಈ ಏಜೆಂಟ್ರುಗಳು ಈ ಪ್ಯಾಕೇಜ್ಗಳನ್ನು ಹಂಚಿಕೊಳ್ಳಿಕ್ಕಾಗಿ ಏಜೆಂಟ್ರುಗಳು ಕೂಡ ಬರ್ತಾ ಇರುವಂತದ್ದು ನಿಜಕ್ಕೂ ಕೂಡ ಬಹಳ ಆಘಾತಕಾರಿಯಾದಂಥ ಸಂಗತಿ, ಬರೀ ನಾಚಿಕೆ ಕೇಡಿನಂತ ವಿಚಾರ. ಇಂಥ ಸಂದರ್ಭದಲ್ಲೂ ಕೂಡ ಈ ರೀತಿಯ ಅಮಾನವೀಯತೆಯನ್ನು ಮೆರೆಯುವಂಥ ಘಟನೆಗಳು ನಡೀತವಲ್ಲ ಅಂತ ಅನ್ನುವಂಥದ್ದು. ಹಾಗಾಗಿ ನಾವು ಹೇಳ್ತಾ ಇರೋದು ಇದೆಲ್ಲ ಜನರಿಗೆ ಏನು ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ ಇದು ಜನರಲ್ಲಿಗೆ ಮುಟ್ಟುತ್ತದ. ಹಾಗಾಗಿ ನಾವು ಹೇಳ್ತಾ ಇರೋದು ಸರ್ಕಾರ ಪ್ರತಿಯೊಬ್ಬರ ಮನೆಗೂ ಒಂದು ಆಹಾರದ ಕಿಟ್ಟನ್ನು ತರಲಿ. ಅವನು ಶ್ರೀಮಂತನೋ ಬಡವನೋ ಗೊತ್ತಿಲ್ಲ, ಕೆಲವೊಮ್ಮೆ ಮಧ್ಯಮ ವರ್ಗದ ಜನ ಅವರು ಕೂಡ ಅವರ ನೋವನ್ನು ಹೇಳಿಕೊಳ್ಳಲಾಗದಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ. ಬಡವರಾದ್ರೂ ಹೇಳಿಕೊಳ್ತಾರೆ ಅಲ್ವೇ, ಆದರೆ ಒಬ್ಬ ಮಧ್ಯಮ ವರ್ಗದ ಜನ ಅವನು ಹೇಳಿಕೊಳ್ಳಿಕ್ಕೂ ಕೂಡ ಅವನಿಗೆ ಒಂದು ಒಳಗಿನಿಂದ ಅವನ ಸ್ವಾವಲಂಬನೆ ಬಿಟ್ಟು ಬಿಡುವುದಿಲ್ಲ. ಅಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮನೆಗೂ ಕೂಡ ಆಹಾರದ ಕಿಟ್ಟನ್ನ ಒದಗಿಸಿಕೊಡಿ. ಜೊತೆಗೆ ನೀವೇನು ಮೆಸ್ಕಾಂ ಬಿಲ್ 2-3 ತಿಂಗಳಲ್ಲಿ ಇದೆ ಅಲ್ವಾ, ಅದನ್ನು ಒಂದು ಸ್ವಲ್ಪ 2-3 ತಿಂಗಳು ಮುಂದಕ್ಕೆ ದೂಡಿ. ಜೊತೆಯಲ್ಲಿ ಸಣ್ಣ ಸಣ್ಣ ಕಂಪನಿಗಳು ಕೂಡ, ಸಣ್ಣ ಸಣ್ಣ ಕೈಗಾರಿಕೆಗಳು, ಈ ಬಸ್ ಮಾಲಕರುಗಳು ಕೂಡ ಆಗಲಿ ಅಥವಾ ಬೇರೆ ಬೇರೆ ಕೈಗಾರಿಕೆಗಳು, ಅಂಗಡಿಗಳು ಹಾಕಿಕೊಂಡಿರುವವರು, ಹೋಟೆಲ್ಗಳನ್ನು ನಡೆಸ್ತಾ ಇರುವವರು, ಸಣ್ಣ ಸಣ್ಣ ಉದ್ಯಮಗಳು ನಡೆಸ್ತಾರೆ. ಜೊತೆಗೆ ಎಲ್ಲ ಜನರದ್ದು ಕೂಡ ಸರಕಾರಿ ಮತ್ತು ಸಹಕಾರಿ ಬ್ಯಾಂಕ್ಗಳಿರುವಂಥ EMIಗಳ ಬಗ್ಗೆ ಕೂಡ ಒಂದು 2-3 ತಿಂಗಳು ಒಂದು ವಿನಾಯಿತಿಯನ್ನು ಕೊಡಿಯಪ್ಪ, ಒಂದು ಸ್ವಲ್ಪ ದಿನ ಮುಂದಕ್ಕೆ ದೂಡಿ. ಯಾಕೆ ಮತ್ತೆ ನೀವು ಅದೇನನ್ನು ಹೇಳದೆ ಮತ್ತೆ ಲಾಕ್ಡೌನ್ ಅಂತ ಹೇಳ್ತಾ ಇದ್ದೀರಿ? ಜನ ಏನು ಮಾಡಬೇಕು? ಜನ ಇವತ್ತು ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಜನ ಇವತ್ತು ಅದನ್ನು ಕೇಳುತ್ತಾ ಇದ್ದಾರೆ, ಸರ್ಕಾರಕ್ಕೆ ಕೇಳಿಸ್ತಾ ಇಲ್ವೋ ಗೊತ್ತಿಲ್ಲ. ಸೊ ಅಂತ ಪರಿಸ್ಥಿತಿ ಆಗಿಬಿಟ್ಟಿದೆ. ನೋಡೋಣ, ನಾವೆಲ್ಲ ಹಾರೈಕೆಯನ್ನು ಇಟ್ಟುಕೊಂಡಿದ್ದೇವೆ. ಇಂಥ ಸಂದರ್ಭದಲ್ಲಿ ನಮಗೆ ಆಸರೆಯಾಗಿರುವವರು, ಆಶಾದಾಯಕವಾಗಿ ಕಾಣುವವರು ಕೆಲ ವ್ಯಕ್ತಿಗಳು, ಕೆಲ ಸಂಘ ಸಂಸ್ಥೆಗಳು ಮಾತ್ರ, ಸರ್ಕಾರ ಅಲ್ಲ. ಬಹಳ ಸಂದರ್ಭದಲ್ಲಿ ಜನ ಬೇಸೆತ್ತುಕೊಂಡಾಗ ಯಾರಾದರೂ ವ್ಯಕ್ತಿಗಳು, ಗಣ್ಯರು ಅಥವಾ ಕೆಲವು ಸಂಘ ಸಂಸ್ಥೆಗಳು ಹುಟ್ಟಿಕೊಂಡು ನಮ್ಮ ನೋವಿಗೆ ಪ್ರತಿಸ್ಪಂದಿಸ್ತಾರಲ್ಲ, ನಾನು ಈ ಕಾರ್ಯಕ್ರಮ ಮಾಡ್ತಾ ಸರ್ ಅಂತ ಹೇಳ್ತೇನೆ, ನಾವು ದೇವದೂತರಾಗಿ ನಮಗೆ ಕಾಣಿಸ್ಕೊಳ್ತಾರೆ ಅಂತೇಳಿ. ಅಂತ ಬಹಳ ಸಂಘ ಸಂಸ್ಥೆಗಳಿವೆ. ಇವತ್ತು ಒಂದು ಸಂಸ್ಥೆಯನ್ನು ನಾನು ಇಲ್ಲಿ ಕರೆಸಿಕೊಂಡಿದ್ದೇನೆ, ಅವರು ಇಲ್ಲಿ ಸ್ಟುಡಿಯೋದಲ್ಲಿ ಬಂದಿದ್ದಾರೆ. ಬಹಳ ವಿಶೇಷ ಏನಂತ ಹೇಳಿದ್ರೆ, ಆ ಒಂದು ಸಂಸ್ಥೆಯ ಹೆಸರೇ ಬಹಳ ಖುಷಿ ಕೊಡುವಂಥದ್ದು. ಮೇಕ್ ಸಮನ್ ಸ್ಮೈಲ್, ಎಲ್ಲರನ್ನು ಖುಷಿಯಾಗಿರು, ಅವನ ನೋವಿನಲ್ಲಿರುವವನಿಗೆ ಖುಷಿ ಕೊಡು, ಅವನನ್ನು ನಗಿಸು ಅಂತನ್ನುವಂಥದ್ದು. ಬಹಳ ಒಳ್ಳೆಯ ಹೆಸರು ಇಟ್ಕೊಂಡಿರುವಂಥ ಈ ಒಂದು ಸಂಘಕ್ಕೆ ಹೀರೋಗಿರಿ ಇಲ್ಲ, ಇದಕ್ಕೆ ಅಧ್ಯಕ್ಷ ಇಲ್ಲ, ಕಾರ್ಯದರ್ಶಿಯೂ ಇಲ್ಲ, ಯಾರೂ ಇಲ್ಲ. 170 ಮಂದಿ ಯುವಕರ ಒಂದು ತಂಡ. ನಿಮ್ಗೆ ಗೊತ್ತಿದೆಯಾ, 2017ರಲ್ಲಿ ಸ್ಥಾಪನೆಗೊಂಡಂತ ಈ ಸಂಘ, ಈ ಒಂದು ಸಂಘಟನೆ ಇವತ್ತು ಕರಾವಳಿ ಕರ್ನಾಟಕವೂ ಸೇರಿದಂತೆ ಮುಂಬೈಯಲ್ಲೂ ಕೂಡ ತನ್ನ ಘಟಕವನ್ನು ಹೊಂದಿದೆ. ಅದರಲ್ಲೂ ಇವತ್ತು ನಮ್ಮ ಮುಂದೆ ಬಂದಿದ್ದಾರೆ, ಅವರ ಹೆಸರುಗಳನ್ನು ಹೇಳ್ತಾನೆ. ಎಲ್ರಿಗೂ ಕೂಡ ಸ್ವಾಗತ. ಗುರುಪ್ರಸಾದ್ ಶೆಟ್ಟಿ, ರಿಜ್ವಾನ್ ಖಾನ್, ಜಾನ್ಸನ್ ಡಿಸಿಲ್ವಾ, ಅಮರ್ ಅಕ್ಬರ್ ಅಂತೋನಿ. 3 ಮಂದಿ ಅಲ್ಲ, 170 ಮಂದಿ ಅಮರ್ ಅಕ್ಬರ್ ಅಂತೋನಿ ಅವರು ಇದ್ದೀರಿ ನೀವು. ಬಹಳ ವಿಶೇಷ, ಬಹಳ ಸ್ಪೆಷಲ್ ಆಗಿದೆ. ಬಹುಶಃ ಸರ್ಕಾರಕ್ಕೆ ಮಾದರಿ ನೀವು, ಸರ್ಕಾರಕ್ಕೆ ಮಾದರಿ. ಹೀಗೆ ಮಾಡಬೇಕು ಅಂತ ತೋರಿಸ್ಕೊಡ್ಲಿಕ್ಕೆ ಇವತ್ತು ಸರ್ಕಾರಕ್ಕೆ ಮಾದರಿಯಾಗಿಂತ ಸಂಘ ಸಂಸ್ಥೆಗಳು ನಿಂತಿದ್ದಾವೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅವ್ರು ಮಾಡಿದಂಥ ಕೆಲಸಗಳನ್ನು 2017ರಲ್ಲಿ ಏನೇನು ಕೆಲಸಗಳನ್ನು ಮಾಡಿದ್ದಾರೆ, ಈ ಸಂದರ್ಭದಲ್ಲಿ ಲಾಕ್ಡೌನ್ ಆಗಿರುವಂಥ ಸಂದರ್ಭದಲ್ಲೂ ಕೂಡ ಅವರು ಜನರ ಜೊತೆ ಯಾವ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನ ನಾನು ಅವ್ರ ಜೊತೆ ಕೇಳ್ತೇನೆ. ಏನಿದು ಮೇಕ್ ಸಮ್ಮನ್ ಸ್ಮೈಲ್? ಮೇಕ್ ಸಮ್ಮನ್ ಸ್ಮೈಲ್ ಅಂತ ಹೇಳಿದ್ರೆ 2017 ಜಾನ್ವರಿ 30ರಂದು ನಾವು ಈ ಒಂದು ತಂಡವನ್ನ ಶುರು ಮಾಡಿದ್ವಿ. ಸಮಯ ಕೂಡ ನಮ್ಗೆ ನೆನಪಿದೆ, 4 ಗಂಟೆ. ಅದು ಆ ದಿನ ಆದಿತ್ಯವಾರ. ಶುರು ಮಾಡುವಂಥ ಸಂದರ್ಭದಲ್ಲಿ ನಾವು ಹೆಸರನ್ನ ಹುಡುಕ್ತಾ ಇದ್ದೀವಿ, ಏನು ಹೆಸರು ಇಡೋದು ಅಂತ. ಅಂದರೆ ನಮ್ಮ ತಲೆನಲ್ಲಿತ್ತು ಏನಾದರೂ ಮಾಡಬೇಕು ಸೊಸೈಟಿಗೆ ಅಂತ. ಯಾಕೆ ಮಾಡಬೇಕು ಅಂತಂದರೆ, ಒಂದು ಇನ್ಸಿಡೆಂಟ್ ಆಗಿತ್ತು. ನಾನು ಕಾಲೇಜ್ ಹೋಗುವ ಸಂದರ್ಭದಲ್ಲಿ 2012ರಲ್ಲಿ ಕಾಲೇಜ್ನಲ್ಲಿ ಇರುವಾಗ ಒಂದು ಆಕ್ಸಿಡೆಂಟ್ ಆಗಿತ್ತು ನನಗೆ, ಮೇಜರ್ ಆಕ್ಸಿಡೆಂಟ್. ಆ ಆಕ್ಸಿಡೆಂಟ್ನಲ್ಲಿ ತುಂಬ ಹಣ ಖರ್ಚಾಗಿತ್ತು ನನಗೆ. ಫಿನಾನ್ಷಿಯಲಿ ನಮಗೆ ಪ್ರಾಬ್ಲಮ್ ತುಂಬ ಇತ್ತು ಆವಾಗ. ಸೊ ನನಗೆ ಹೆಲ್ಪಿಗೆ ತುಂಬ ಜನ ಬಂದಿದ್ದರು ಆ ಸಂದರ್ಭದಲ್ಲಿ. ಒಂದು ಕಡೆಯಲ್ಲಿ ನನ್ನ ಅಮ್ಮ ಒಂದು ಸಂಸ್ಥೆಗೆ ಹೋಗಿ ಅವರಿಂದ ಹಣ ಪಡೆದಿದ್ರು. ನಾನು ಡಿಸ್ಚಾರ್ಜ್ ಎಲ್ಲ ಆದ ನಂತರ ಮನೆಗೆ ಬಂದ ನಂತರ ನನಗೆ ಗೊತ್ತಾಗತ್ತೆ ಈ ವಿಷಯ. ಅವ್ರು ಹೇಳ್ತಾರೆ, ಈ ಥರ ಆಗಿತ್ತು, ಹಣನ ಕೇಳಿದ್ವಿ ನಾವು ಸಂಸ್ಥೆ ಎದುರುಗಡೆ, ತುಂಬ ಬೇಸರ ಆಯಿತು, ನಾನು ಹತ್ತಿದೆ ಅಂತ ಹೇಳಿದರು. ಮುಂದೆ ನೀನು ಒಂದು ಒಳ್ಳೆ ಪೊಸಿಷನ್ಗೆ ಹೋಗುವಾಗ, ಅಂದರೆ ಕೆಲಸ ಎಲ್ಲ ಸಿಕ್ಕಿದ ನಂತರ ನೀನು ಕೂಡ ಜನರಿಗೆ ಸಹಾಯ ಮಾಡಬೇಕು ಅಂತ ಹೇಳಿದರು. ಆ ಒಂದು ನೆನಪಿತ್ತು ನನಗೆ, ಅಂದರೆ ಏನಾದರೂ ಇನ್ ರಿಟರ್ನ್ ನಾನು ಏನಾದರೂ ಮಾಡಬೇಕು ಸಮಾಜಕ್ಕೆ ಅಂತ. ಸೊ ಹೀಗೆ ನನ್ನ ಸ್ನೇಹಿತರು ಎಲ್ಲರೂ ಸೇರಿಕೊಂಡು, ಸ್ನೇಹಿತರು ಇಲ್ಲೇ ಇದ್ದಾರೆ 3 ಜನ, ಮತ್ತು ಇನ್ನೂ 2 ಇದ್ದಾರೆ.
ಪ್ರದೀಪ್ ಶೆಟ್ಟಿ, ಹಾಗೇನೆ ಯಶ್ ಅಂತ ಇದ್ದಾರೆ, ಸೂಜನ್ ಅಂತ ಇದ್ದಾರೆ, ತುಂಬಾ ಜನ ಇದ್ದಾರೆ, ಜಾಯ್ಡನ್, ಹರ್ಷನ್, ಇವರೆಲ್ಲ ಸೇರ್ಕೊಂಡು ನಾವು ಒಂದು ಮಾಡಬೇಕು ಅಂತ, ಅಂದ್ರೆ ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ಬೇಕಂತ ಹೆಸರಿಟ್ವಿ. ಹೆಸರು ಹುಡುಕ್ಲಿಕ್ಕೇನೆ ತುಂಬಾ ಟೈಮ್ ಆಯ್ತು ನಮ್ಗೆ ಏನ್ ಹಿಡೋದು ಅಂತ. ದೆನ್ ನಮ್ಗೆ ಮೇಕ್ ಸಮ್ವನ್ ಸ್ಮೈಲ್, ಒಬ್ಬರನ್ನ ಖುಷಿ ತರಿಸುವಂತಹ ಒಂದು ಹೆಸರು ಇರ್ಲಿ ಅಂತ. ಸೊ ಇಟ್ವಿ ಮೇಕ್ ಸಮ್ವನ್ ಸ್ಮೈಲ್ ಅಂತ. ಟ್ಯಾಗ್ಲೈನ್ ಬಂತು ಜಾನ್ಸನ್ ಅವ್ರ ಕಡೆಯಿಂದ, ಹೆಲ್ಪಿಂಗ್ ಹ್ಯಾಂಡ್ ಅಂತ. ಸೊ ಆವತ್ತು ಶುರು ಮಾಡಿದಂತಹ ತಂಡ ಇವತ್ತು ನಾವು ಇಲ್ಲಿದ್ದೀವಿ. 2017ರಿಂದ ಆರಂಭ ಮಾಡಿದಿರಿ. Correct. ಮೊತ್ತ ಮೊದಲ ಏನು ಚಟುವಟಿಕೆಗಳು? ಮೊತ್ತ ಮೊದಲ ಚಟುವಟಿಕೆ ಅಂತ ಹೇಳಿದ್ರೆ, ನಾವು ಶುರುವಾದ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಅಷ್ಟು ನಾಲೆಜ್ ಇಲ್ಲ ನಮ್ಗೆ, ಏನ್ ಮಾಡಬೇಕು, ಯಾವ ತರ ಮಾಡ್ಬೇಕಂತ ಯಾವುದೇ ನಾಲೆಜ್ ಇರ್ಲಿಲ್ಲ. ಸೊ ದಾರಿ ಬದಿಯಲ್ಲಿ ಯಾರೆಲ್ಲ ಇರ್ತಾರೆ ಅವರಿಗೆ ಆಹಾರದ ಪೊಟ್ಟಣನ ಕೊಡ್ತಾ ಇದ್ವಿ ನಾವು. ಅದು ಓನ್ಲಿ ಸಂಡೇ, ಮೇ ಬಿ 2 ಜನಕ್ಕೆ, 3 ಜನಕ್ಕೆ, 4 ಜನಕ್ಕೆ ನಮ್ಮ ಹತ್ರ ಇರುವಂತಹ ಹಣದಿಂದ ಅವ್ರಿಗೆ ಕೊಡ್ತಾ ಇದ್ವಿ ಸ್ಟಾರ್ಟಿಂಗ್ ಅಲ್ಲಿ. ಅದೇ ಒಂದು ಖುಷಿ ನಮ್ಗೆ. ಎಲ್ಲೋ ಒಂದು ದಿನ ಅಂತ ದಿನ ಒಂದು ಈಗ ಬಂತು ನೋಡಿ. ಕರೆಕ್ಟ್. ಅವತ್ತು ನೀವು ಎಲ್ಲ ಇರುವಂತ ಸಂದರ್ಭದಲ್ಲಿ ಎಲ್ಲರೂ ಆಹಾರ ಕೊಡೋರು ಇದ್ರು ಆ ಸಂದರ್ಭದಲ್ಲಿ, ಅಥವಾ ಅವ್ರ ಹೋಟೆಲ್ಗಳು ಇದ್ದು ಎಲ್ಲವೂ ಇತ್ತು ಅಂತ ದಿನ, ಅಂತ ಸಂದರ್ಭ ನೀವು ಆರಂಭ ಮಾಡಿದ್ದು. ಹೌದು. ಇವತ್ತು ಅದು ಯಾವುದು ಇಲ್ಲದೇ ಇರುವಂತ ಸಂದರ್ಭ. ಕರೆಕ್ಟ್. ಎಸ್. ಸೊ ಕೊಡೋದಕ್ಕೆ ಶುರು ಮಾಡಿದ್ವಿ. ನಂತರ ಗ್ರೂಪ್ ದೊಡ್ಡಾಯ್ತು ನಮ್ದು, ಎಲ್ಲ ಸದಸ್ಯರು ಬಂದ್ರು, ಅವರೆಲ್ಲ ಸೇರ್ಕೊಂಡು ಫಸ್ಟ್ ದೊಡ್ಡ ಇವೆಂಟ್ ಅಂತ ಮಾಡಿದ್ದು ನಾವು ಕಾರ್ಕಳದ ಒಂದು ಶಾಲೆಗೆ, ನಾವು ಅಂದ್ರೆ ಗೌರ್ಮೆಂಟ್ ಸ್ಕೂಲಿಗೆ ಬುಕ್ ವಿತರಣೆ ಮಾಡಿದ್ವಿ. ಆ ಮಕ್ಕಳಿಗೆ ಪಠ್ಯಪುಸ್ತಕ ಏನಿದೆ, ಪಠ್ಯಪುಸ್ತಕ ಆಗಿರ್ಬೋದು, ಕಾಪಿ, ಸ್ಟೇಷನರಿ ಐಟಮ್ಸ್ ಏನೆಲ್ಲ ಇದೆ, ಅದನ್ನ ನಾವು ಫಸ್ಟ್ ಇವೆಂಟ್ ಅಲ್ಲಿ ನಾವು ಕೊಟ್ಟಿರುವಂತದ್ದು ಆ ಸ್ಕೂಲಿಗೆ. ಹೌದು, ಅಲ್ಲಿಂದ ಆರಂಭ ಆಯ್ತು. ಮೇಕ್ ಒನ್ ಸ್ಮೈಲ್ ಮಾಡುವ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅಂತ ಇಟ್ಕೊಂಡ್ರಿ? ಅಂದ್ರೆ ಹಸಿದಿರುವವರಿಗೆ ಅನ್ನವನ್ನು ನೀಡುವುದು ಅಂತ ಮಾಡಿದ್ರ, ಅಥವಾ ಶಾಲಾ ಮಕ್ಕಳಿಗೆ ಕಾರ್ಯಕ್ರಮ ಮಾಡುದು ಅಂತ ಮಾಡಿದ್ರ, ಅಥವಾ ಆರೋಗ್ಯದ ಕೆಲಸಗಳನ್ನು ಮಾಡುದು ಅಂತ ಮಾಡಿದ್ರ? ಏನು ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ರಿ ರಿಜ್ವಾನ್? ಕೆಲಸ ಯಾವ ತರ ಅಂತ ಹೇಳಿದ್ರೆ, ನಾವು ಮಾಡುವ ಕೆಲಸದಿಂದ ಅವರಿಗೆ ಸಂತೋಷ ಆಗ್ಬೇಕು, ಅಂದ್ರೆ ಅವರಿಗೆ ಏನಾದರೂ ಬೆನಿಫಿಟ್ ಆಗಬೇಕು. ಲೈಕ್ ಈಗ ನಾವು ಹಸಿದವರಿಗೆ ಅನ್ನ ಕೊಡೋದಿರಲಿ, ಇಲ್ಲಾಂದ್ರೆ ಅವರ ವಿದ್ಯಾಭ್ಯಾಸಕ್ಕೆ ಏನಾದರೂ ನಾವು ಹೆಲ್ಪ್ ಮಾಡೋದಿರಲಿ, ಆ ಥರ ನಾವು ಅವರಿಗೆ. ಈಗ ಹೆಚ್ಚಾಗಿ ಗೌರ್ಮೆಂಟ್ ಸ್ಕೂಲ್ ನಾವು ತಗೊಳ್ತೇವೆ. ಯಾಕೆ ಗೊತ್ತಾ, ಗೌರ್ಮೆಂಟ್ ಸ್ಕೂಲಲ್ಲಿ ಬರುವ ಮಕ್ಕಳು ತುಂಬ ಬಡವರು ಇರ್ತಾರೆ, ಅವರಿಗೆ ಕಟ್ಟಲಿಕ್ಕೆ ಫೀಸ್ ಇರುವುದಿಲ್ಲ, ಗೌರ್ಮೆಂಟ್ ಇರುತ್ತೆ. ಆದರೆ ಬುಕ್ಸ್ ಇರಲಿ, ಸ್ಟೇಷನರಿ ಐಟಮ್ಸ್, ಯಾವುದೂ ಐಟಮ್ಸ್ ಇರಲಿ ಅವರಿಗೆ ತಗೊಳ್ಳಿಕ್ಕೆ ಇರೋದಿಲ್ಲ. ಅದು ಕೂಡ ನಾವು ಗೌರ್ಮೆಂಟ್ ಸ್ಕೂಲ್ ಯಾವ ಥರ ಹೇಳಿದ್ರೆ, ಹಳ್ಳಿಗಳಲ್ಲಿ ಅಲ್ಲಿ ಅವರಿಗೆ ಅದು ತಗೊಳ್ಳಿಕ್ಕೆ ತುಂಬ ಬಡವರು ಇರ್ತಾರೆ. ಸೊ ಅಂಥ ಸ್ಕೂಲನ್ನು ನಾವು ನೋಡಿಕೊಂಡು ಅಲ್ಲಿ ಏನೇನು ಬೇಕು, ಟೋಟಲ್ 1 ವರ್ಷಕ್ಕೆ ವಿದ್ಯಾಭ್ಯಾಸಕ್ಕೆ ಏನು ಬೇಕು ಮಕ್ಕಳಿಗೆ, ಅದು ನಾವು ಕೊಡ್ತಿದ್ದೇವೆ ನಾವು ಆ ಟೈಮಲ್ಲಿ. ಅಂದ್ರೆ ಒಂದೇ ಉದ್ದೇಶವನ್ನು ಇಟ್ಕೊಂಡಿಲ್ಲ, ಇದನ್ನೇ ಮಾಡಬೇಕು ಅಂತ ನೀವು ಇಟ್ಟುಕೊಂಡಿಲ್ಲ. ಒಟ್ಟಾರೆ ಕಷ್ಟದಲ್ಲಿ ಇರುವವರಿಗೆ ಸಹಾಯ ಆಗಬೇಕು ಅಂತ. ಓಕೆ, ನಮ್ಮ ಜೊತೆ ಈಗ ವಿಟ್ಲದಿಂದ ಹಮೀದ್ ಅವರು ಇದ್ದಾರೆ. ನಮಸ್ಕಾರ ಹಮೀದ್ ಅವರೇ, ಮಾತಾಡಿ ಸರ್. ನಮಸ್ಕಾರ ಸರ್, ವಿಟ್ಲದಿಂದ ಹಮೀದ್ ವಿಟ್ಲ. ಮಾತಾಡಿ ಸರ್. ಕೊರೋನಾದಿಂದಾಗಿ ಅನೇಕ ಬಡ ಕುಟುಂಬಗಳು ಬೀದಿ ಪಾಲಾಗುತ್ತಿವೆ. ಇವರ ಜೀವನದಲ್ಲಿ ಸಮಾಧಾನದ ಸ್ಮೈಲ್ ಅನ್ನು ನೀವು ಹೇಗೆ ತರುವಿರಿ ಸರ್? ಓಕೆ, ಥ್ಯಾಂಕ್ ಯು ಅವರಿಗೆ. ಸರ್ ನಾವು ಆ್ಯಕ್ಚುಲಿ ನಾವು ಕೂಡ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದದ್ದು. ನಾವು ನಮ್ಮದು ದುಡಿಮೆಯಿಂದ ಏನು ಸೇವಿಂಗ್ಸ್ ಉಂಟು ಅದರಿಂದ ನಾವು ಹೆಲ್ಪ್ ಮಾಡ್ತಿದ್ದೇವೆ. ಈಗ ನಮ್ಮ ಕಣ್ಣು ಮುಂದೆ ಯಾರ್ಯಾರು ಕಾಣ್ತಾರೆ, ನಾವು ಫ್ರೆಂಡ್ ಸರ್ಕಲ್ ಒಟ್ಟಾಗ್ತೇವೆ, ನಾವು ಏನು ನಮ್ಮಿಂದ ಸಾಧ್ಯ ಆದಷ್ಟು ಹೆಲ್ಪ್ ಮಾಡ್ತಿದ್ದೇವೆ. ಈ ಸಲ ಕೊರೋನಾದಿಂದ ತುಂಬ ಜನರಿಗೆ ಆಹಾರ ಇಲ್ಲ, ಹಳ್ಳಿಗಳಲ್ಲಿ ತುಂಬ ಕಷ್ಟ ಇದೆ. ಸೊ ನಮಗೆ ಅದು ಖಂಡಿತ ನಾವು ಹಳ್ಳಿಗಳಿಗೆ ರೀಚ್ ಆಗಿದ್ದೇವೆ. ನಮ್ಮಿಂದ ಎಷ್ಟು ಡೊನೇಷನ್, ಸ್ಟಾರ್ಟಿಂಗ್ಗೆ ನಾವು 100 ಮನೆ ಕೊಡಬೇಕಂತಿದ್ದೇವೆ. ಅದು ನಮ್ಮದು ಗ್ರೂಪಲ್ಲಿ ಸಪೋರ್ಟ್ ಎಷ್ಟು ಸಿಕ್ಕಿದೆ ಅಂತ ಹೇಳಿದರೆ, ದೇವರ ದಯೆಯಿಂದ 500 ಮನೆಗಳಿಗೆ ರೀಚ್ ಮಾಡಿದ್ದೇವೆ ನಾವು. 500 ಮನೆಗಳಿಗೆ ಇನ್ನೂ ಕೂಡ ರೀಚ್ ಮಾಡೋದು ನಮಗೆ ಧೈರ್ಯ ಇದೆ ಅಷ್ಟೇ. ಈ ಮನೆಗಳನ್ನೆಲ್ಲ ಹೇಗೆ ಡಿಸೈಡ್ ಮಾಡ್ತೀರಿ? ಇಂಥದೇ ಮನೆಗಳಿಗೆ ಕೊಡಬೇಕು, 500 ಮನೆಗಳನ್ನು ಆಯ್ಕೆ ಮಾಡಿದ್ರಿ ಸರ್. ಇದು ಹೇಗೆ ಮಾಡೋದಂದ್ರೆ, ನಾವು ಪ್ರೀವಿಯಸ್ ಡೇ ನಾವು ಒಂದು ಏರಿಯಾ ಸೆಲೆಕ್ಟ್ ಮಾಡ್ತೇವೆ. ಯೂಶ್ವಲಿ ಇಟ್ಸ್ ಆಲ್ವೇಸ್ ಗ್ರಾಮೀಣ ಪ್ರದೇಶನೇ ಯಾವಾಗಲೂ ಸೆಲೆಕ್ಟ್ ಮಾಡೋದು. ಸೊ ಅದೊಂದು ಏರಿಯಾ ಸೆಲೆಕ್ಟ್ ಮಾಡಿ, ಅಲ್ಲಿದು ಗ್ರಾಮ ಪಂಚಾಯತ್ ಮೆಂಬರ್ ಯಾರಿದ್ದಾರೆ ಅವರಿಗೆ ಯಾರಾದರೂ ನಮ್ಮ ಹತ್ರ ಕಾಂಟ್ಯಾಕ್ಟ್ಸಿಂದ ಗುರ್ತಾ ಇದ್ದವರು ಯಾರಿಗಾದ್ರೂ ಒಬ್ಬರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಮನೆಯದೆಲ್ಲ ಲೀಸ್ಟ್ ಕೊಡಿ ಅಂತ ಹೇಳ್ತೇವೆ. ಇಂಥವರಿಗೆ ಅಗತ್ಯ ಉಂಟಾ ಅಂತಂದ್ರೆ, ಸೀರಿಯಸ್ಲಿ ಅವರಿಗೆ ಪ್ರಾಬ್ಲಮ್ ಉಂಟಾ, ಕೆಲಸ ಇಲ್ವಾ, ಅವರಿಗೆ ನೋಡ್ಕೊಂಡು ಅವರು ಯಾರಾದ್ರೂ ಇದ್ದಾರಾ ಇಲ್ಲ ಅಂತವ್ರದ್ದು ಡೇಟಾ ಒಂದು ಕಲೆಕ್ಟ್ ಮಾಡಿ ನಾವು ಅಲ್ಲಿ ಮನೆಗೆ ಹೋಗಿ ನಾವು ಆಹಾರ ಕಿಟ್ ಅನ್ನು ಕೊಡ್ತೇವೆ ನಾವು. ಹಾಗಾದ್ರೆ ಯಾರು ಕಷ್ಟದಲ್ಲಿದ್ದಾರೆ ಅವರನ್ನೇ ಗುರುತಿಸಿಕೊಂಡು ಕೊಡ್ತಾ ಇದ್ದಾರೆ. ಹೌದು, ಯಾರು ತುಂಬಾ ಅಗತ್ಯ ಉಂಟು ಅವರಿಗೆ ತುಂಬಾ ಅಗತ್ಯ ಇದೆ. ಸ್ಪೆಷಲಿ ಅಂತ ಹೇಳಿದ್ರೆ ಸರ್, ಕೆಲವೊಂದು ಮನೆಯಲ್ಲಿ ಗಂಡಸರು ಇರುವುದಿಲ್ಲ, ಖಾಲಿ ಹೆಂಗಸರು, ಸಿಂಗಲ್ ಪ್ಯಾರೆಂಟ್ಸ್, ಅವರೇ ದುಡಿಬೇಕು, ಮಕ್ಕಳು 2-3 ಮಕ್ಕಳು ಇರ್ತಾರೆ, ತುಂಬ ಕಷ್ಟ ಇರುತ್ತೆ ಅವರಿಗೆ. ಲಾಕ್ಡೌನ್ ಅಂತ ಹೇಳಿದ್ರೆ, ಈ ಲಾಕ್ಡೌನ್ ಅಲ್ಲ, ಅವರಿಗೆ ವರ್ಷ ಇಡೀ ಲಾಕ್ಡೌನ್ ಇರುತ್ತೆ.
ಯಾವಾಗಲೂ ಊಟಕ್ಕೆ ಕಷ್ಟನೇ. ಅದು ಬೇರೆ ಟೈಮಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿರ್ತಾರೆ, ಆದರೆ ಈ ಟೈಮಲ್ಲಿ ಅದು ಇರುವುದಿಲ್ಲ. ಅಂಥ ಮನೆಗಳೇ ನಾವು ರೀಚ್ ಮಾಡೋದು. ಕೆಲವೊಂದು ಮನೆಯಲ್ಲಿ ಗಂಡಸರು ಇರ್ತಾರೆ, ಆದರೆ ಇಡೀ ದಿನ ದುಡ್ದು ಕುಡ್ದು ಅಲ್ಲಿ ಕೊಟ್ಟರೆ ನಮಗೆ ಪ್ರಯೋಜನ ಇರಲ್ಲ. ಅವರಿಗೆ ನಾವು ಕೊಟ್ಟಿರೋ ಕಿಟ್ಟಿದು ವ್ಯಾಲ್ಯೂ ಇರಲ್ಲ. ಅಂಥ ಮನೆಗಳು ಕೊಡಲ್ಲ ನಾವು. ಒಂದೊಂದು ನಾವು ಊರಿಗೆ ಹೋಗ್ತೇವೆ ಹಳ್ಳಿಗೆ, ಅಲ್ಲಿ 2-2 ಕಿಲೋಮೀಟ್ರಲ್ಲಿ ಒಂದೊಂದು ಮನೆ ಇರುತ್ತೆ. ಒಂದು 50 ಕಿಟ್ ಕೊಡಬೇಕಾದ್ರೆ ನಮಗೆ ಬೆಳಗಿಂದ ಸಾಯಂಕಾಲ ಆಗುತ್ತೆ, ಅಷ್ಟು ಕಷ್ಟ ಇದೆ. ರಸ್ತೆ ಸರಿ ಇಲ್ಲ, ಯಾವುದು ಫೆಸಿಲಿಟಿ ಇರಲ್ಲ ಅಲ್ಲಿ. ಈಗ ಇದನ್ನು ಆಯ್ಕೆ ಮಾಡುವಾಗ ಹೇಗೆ ಕಾಸರಗೋಡಿಂದ ಉಡುಪಿಯ ಕೊನೆಯವರೆಗೂ ಕೂಡ ಮಾಡ್ತೀರಾ, ಹೇಗೆ ಅದು? ಅಟ್ ಪ್ರೆಸೆಂಟ್ಲಿ ನಾವು ಡಿಸೈಡ್ ಮಾಡಿದ್ದು 500 ಕೊಡಬೇಕು ಅಂತ. ಅಂದ್ರೆ ಸ್ಟಾರ್ಟಿಂಗ್ 100 ಇತ್ತು, ನಂತರ ನಾವು 500ಗೆ ಡಿಸೈಡ್ ಮಾಡಿದ್ವಿ. 500 ಆಲ್ರೆಡಿ ಕಂಪ್ಲೀಟ್ ಆಯ್ತು. ಇದ್ರ ಹೇಗೆ ಡಿಸೈಡ್ ಮಾಡಿದ್ವಿ ಅಂತ ಹೇಳಿದ್ರೆ, ನಮ್ಮ ಗ್ರೂಪ್ನವರು ಬೇರೆ ಬೇರೆ ಕಡೆಯಲ್ಲಿ ಇದ್ದಾರೆ. ಮಂಗಳೂರಿನಲ್ಲಿ ಇರ್ಬೋದು, ಅಥವಾ ಉಡುಪಿನಲ್ಲಿ ಇರ್ಬೋದು, ಕುಂದಾಪುರದಲ್ಲಿ ಇರ್ಬೋದು. ಸೊ ಈ ತರ ಬೇರೆ ಬೇರೆ ರೀಜನ್ ಇರ್ತಾರೆ. ಅವರ ಕಾಂಟ್ಯಾಕ್ಟ್ ಅಲ್ಲಿ ಅವರ ಫಸ್ಟ್ಗೆ ನಮ್ಮ ಮನೆ ಹತ್ತಿರ ಯಾರಿಗೆ ತೊಂದರೆ ಇದೆ ಅವರನ್ನ ನಾವು ಗುರುತಿಸಬೇಕು. ಎಲ್ಲೋ ಇದ್ದವರಿಗೆ ಗುರುತಿಸೋದಕ್ಕಿಂತ ಬದಲು ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಿಗೆ ಪ್ರಾಬ್ಲಮ್ ಇದೆ ಅದನ್ನ ಐಡೆಂಟಿಫೈ ಮಾಡಿ ಅವರಿಗೆ ನಾವು ಸೊಲ್ಯೂಷನ್ ಕೊಡಬೇಕು ಅಂತ ಅವರವರ ಹತ್ತಿರದ್ದು ಮನೆ ಇದ್ರೆ ಮೇ ಬಿ 10 ಮನೆ ಇರ್ಬೋದು, 15 ಮನೆ ಇರ್ಬೋದು, ಅವರನ್ನೆಲ್ಲ ಚೂಸ್ ಮಾಡಿ ಫಸ್ಟ್ಗೆ ನಾವು ಅದನ್ನ ಕಂಪ್ಲೀಟ್ ಮಾಡಿದ್ವಿ. ನಂತರ ನಮಗೆ ಕಾಲ್ ಬರೋದಕ್ಕೆ ಶುರು ಆಯ್ತು. ಅಂದ್ರೆ ಈ ಭಾಗದಲ್ಲಿ ಈ ತರ ಪ್ರಾಬ್ಲಮ್ ಇದೆ, ಇವರಿಗೆ ಕಿಟ್ ಬೇಕು. ಸೊ ಅಲ್ಲಿ ನಿಯರೆಸ್ಟ್ ಯಾರಿದ್ದಾರೆ, 2 ಜಿಲ್ಲೆಗಳಲ್ಲಿ, 2 ಜಿಲ್ಲೆಗಳಲ್ಲೂ ಕೂಡ. ಸೊ ಯಾರು ನಿಯರೆಸ್ಟ್ ಇದ್ದಾರೆ ಅವರಿಗೆ ನಾವು ಫೋನ್ ಮಾಡಿ ಅವರ ಹತ್ರ ನಾವು ಕಿಟ್ ಅನ್ನ ಕೊಡ್ತಾ ಇದ್ವಿ, ಆ ಮನೆಗೆ ರೀಚ್ ಆಗ್ಬೇಕು ಅಂತ. ಸೋ ಫಾರ್ ನಾವು 500+ ಮನೆಗಳಿಗೆ ಆಲ್ರೆಡಿ ರೀಚ್ ಮಾಡಿ ಇವತ್ತು ಸಹ ನಾವು ಈಗ ಆಕ್ಚುಲಿ ಮಾರ್ನಿಂಗ್ ಇವೆಂಟ್ ಆಗಿ ಬಂದದ್ದು. ಇವತ್ತು ನಾವು ಆಶಾ ವರ್ಕರ್ಸ್ ಏನಿದ್ದಾರೆ, ನಿಮ್ಗೆ ಗೊತ್ತಿದೆ ಯಾವ ರೀತಿ ಅವರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಂತ. ಸೊ ಅವರದ್ದು ಹಾರ್ಡ್ ವರ್ಕ್ ಹೇಗಿದೆ ಅಂತ ಅವರನ್ನ ನಾವು ಗುರುತಿಸಿ ಅವರಿಗೆ ನಾವು ಇವತ್ತು ಗ್ರಾಸರಿ ಕಿಟ್ ಅನ್ನ ಕೊಟ್ಟು ಅವರಿಗೆ ಸನ್ಮಾನ ಕೂಡ ಮಾಡಿದ್ವಿ ಇವತ್ತು ಬೆಳಿಗ್ಗೆ. ಪ್ಲಸ್ ಆ ಭಾಗದ ಗವರ್ಮೆಂಟ್ ಏನ್ ಹಾಸ್ಪಿಟಲ್ ಇದೆ ಅಲ್ಲಿರುವಂತಹ ನರ್ಸ್ನವರಿಗೆ ನಾವು ಸೇಮ್ ಗ್ರಾಸರಿ ಕಿಟ್ ಅನ್ನ ಕೊಟ್ಟಿದ್ವಿ. ಎಸ್ ಗುರು, ಈಗ ದುಬೈಯಿಂದ ಪ್ರಸನ್ನ ಅವರಿದ್ದಾರೆ. ನಮಸ್ಕಾರ ಪ್ರಸನ್ನ ಅವರೇ. ಪ್ರಸನ್ನ ಅವರೇ ನಮಸ್ಕಾರ ಸರ್, ಹೇಗಿದ್ದೀರಿ? ಹಲೋ, ಹೇಗಿದ್ದೀರಿ ಸರ್? ಸರ್. ಎಸ್, ನಮ್ಮೊಂದಿಗೆ ಮೇಕ್ ಸಮನ್ ಸ್ಮೈಲ್ ತಂಡ ಇದೆ, ಮಾತಾಡಿ ಸರ್. ಹೌದು ಸರ್, ಮಿಸ್ಟರ್ ಗುರು ಶೆಟ್ಟಿ ಇದ್ದಾರಲ್ಲ? ಹೌದು ಸರ್, ಹೇಳಿ. ಸ್ವಲ್ಪ ಡಿಲೇ ಇದೆ. ನಿಮ್ಮದು ತುಂಬಾ ಒಳ್ಳೆ ಕೆಲಸ ಆಗ್ತಾ ಉಂಟು ನಿಮ್ಮ ಟೀಮ್ ಇಂದ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೀಗೆ ಕೆಲಸ ಆಗ್ತಾ ಇರ್ಲಿ. ನಿಮ್ಮಂತ ಯಂಗ್ ಹುಡುಗರೆಲ್ಲ ಬೇಕು ಸಮಾಜಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಆಕ್ಚುಲಿ ಟೀಮ್ ವರ್ಕ್. ನಮ್ಮ ಟೀಮ್ ನಲ್ಲಿ ನಾವು ಹೆಲ್ಪ್ ಮಾಡಿ. ಪ್ರಸನ್ನ ಅವರೇ, ಒಂದು ಪ್ರಶ್ನೆ ಅಂದ್ರೆ, ತಾವು ದುಬೈಯಿಂದ ನೋಡ್ತಾ ಇದ್ದೀರಿ, ಯಾವ ರೀತಿಯಲ್ಲಿ ಅಲ್ಲೂ ಕೂಡ ಒಂದು ರೀತಿಯಲ್ಲಿ ಇಲ್ಲಿಯ ಜನರಿಗೆ ಮಿಡಿಯುವಂತದ್ದು ಆಗ್ತಾ ಇದೆ, ಸಹಾಯ ಸಹಕಾರಗಳೆಲ್ಲ ಬರ್ತಾ ಇದೆ ಅಂತ ಅನ್ನುವಂಥದ್ದು, ಈ ಟೀಮ್ ನ ಬಗ್ಗೆ ನೀವು ಇಲ್ಲಿ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ನಮ್ಮ ಊರಿನ ಟ್ರಸ್ಟ್ ಎಲ್ಲ ಇಲ್ಲಿ ನಮ್ಮ ಹೀಗೆ ಕರ್ನಾಟಕ ಸಂಘ ಎಲ್ಲ ಇದೆ. ಬಿಆರ್ ನಮ್ಮ ಇವರು ಗೌತಮ್ ಶೆಟ್ಟಿ ಮತ್ತು ಪ್ರವೀಣ್ ಕುಮಾರ್ ಶೆಟ್ಟಿ ಹಾಗೆಲ್ಲ ಇದ್ದಾರೆ. ಇಲ್ಲಿ ಕೂಡ ಯಾರು ಕೂಡ ಈಗ ಕೊರೋನಾ ಎಲ್ಲ ಬಂದ್ರೆ ಊರಿನವರಿಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಇಲ್ಲಿ ಕೂಡ. ಎಸ್ ಸರ್, ಅಲ್ಲಿ ಪರಿಸ್ಥಿತಿ ಹೇಗಿದೆ, ದುಬೈಯಲ್ಲಿ ಹೇಗಿದೆ? ಹಲೋ, ಈಗ ಅಷ್ಟಿಲ್ಲ ಸರ್, ಈಗ ಸ್ವಲ್ಪ ಕಂಟ್ರೋಲ್ ಉಂಟು ಇಲ್ಲಿ. ಹೊರಗಡೆ 1700 ಕೇಸ್ ಎಲ್ಲ ಉಂಟು, ಅಷ್ಟೇ ಇಲ್ಲದಷ್ಟು ಇಲ್ಲ. ಇಲ್ಲಿ ತುಂಬಾ ಇಲ್ಲಿ ಇದು ಮಾಡ್ತಾರೆ, ಅಂದ್ರೆ ಗವರ್ಮೆಂಟ್ ಅವರೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮ್ಯಾನೇಜ್ ಮಾಡಿ ಎಲ್ಲ ಕಂಟ್ರೋಲರ್ ಇದೆ. ಈಗ ಫ್ಲೈಟ್ ಕೂಡ ಇಲ್ಲ ಇಂಡಿಯಾಕ್ಕೆ. ಎಸ್ ಸರ್, ಟೀಮ್ ಮೇಕಿಂಗ್ ಸ್ಮೈಲ್ಗೆ ನಿಮ್ಮ ಸಹಕಾರ ಕೂಡ ಇರಲಿ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು ಫೋನ್ ಮಾಡಿದ್ದಕ್ಕೆ ದುಬೈ. ನಾವು ಕೂಡ ಇದ್ದೇವೆ ಸರ್. ಥ್ಯಾಂಕ್ ಯು ಸರ್. ಎಸ್, ಉಭಯ ಜಿಲ್ಲೆಗಳಿಗೂ ನೀವು ಒಂದೊಂದು ಮನೆಗಳನ್ನ ಆಯ್ಕೆ ಮಾಡ್ಕೊಳ್ತೀರಿ ಹೇಗೆ? ದುಬೈಯಲ್ಲಿ ಕೂಡ ಇದ್ದಾರೆ ಸರ್ ನಮ್ಮ ಟೀಮ್ ಮೆಂಬರ್ಸ್, ಅವ್ರು ಕೂಡ ಫಂಡಿಂಗ್ ಮಾಡ್ತಾರೆ. ಅಮಿತ್ ಅಂತ ಒಬ್ರು ಇದ್ದಾರೆ, ಅವರು ಈಗ ಅವ್ರು ಪ್ರದೀಪ್ ಹೇಳಿದ್ರು, ಅವ್ರು ತುಂಬಾ ನಮಗೆ ಸಪೋರ್ಟ್ ಮಾಡಿದ್ದಾರೆ ಅವರು ದುಬೈಯಿಂದ. ಹಾಗೆ ಈಗ ನಾವು ನಿನ್ನೆಲ್ಲ ಮೊನ್ನೆ ಕಾಪು ಶಿರುವ ಅಲ್ಲಿ ಕೂಡ ಅಷ್ಟೇ ತುಂಬಾ ಇಂಟೀರಿಯರ್ ಪ್ಲೇಸ್ ತುಂಬಾ ಕಿಟ್ ಕೊಟ್ಟಿದ್ದೇವೆ ಆ ಕಡೆ. ಇವ್ರು ಹೇಳಿದ ಹಾಗೆ ಲೈಕ್ ಅವ್ರು ಕೂಡ ನಮ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರ್ತಾರೆ. ಈಗ ನಾನು ಅದೇ ಕೇಳಬೇಕಾಗಿತ್ತು, ಅಂದ್ರೆ ಇದಕ್ಕೆಲ್ಲ ಹಣವನ್ನು ಒದಗಿಸುವುದು ಅಂತ ಹೇಳಿದ್ರೆ ನೀವು ಯೋಜನೆಯನ್ನು ಏನು ಬೇಕಾದರೂ ಹಾಕ್ಕೊಳ್ಬಹುದು, ಆದರೆ ಅದಕ್ಕೆ ಫಿನಾನ್ಷಿಯಲ್ ಆದಂಥ ಸಪೋರ್ಟ್ ಬೇಕು. ಓಕೆ, ನೀವೇನೋ ದುಡಿತೀರಾ, ನಿಮ್ಮ ದಿನಗಳು ಕಳಿಬೇಕು, ಅದ್ರ ಜೊತೆಯಲ್ಲಿ ಇದಕ್ಕೆ ಹಾಕಿದ್ರೆ ಅದೆಲ್ಲ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಗೆ ಇದು ಮಾಡ್ತಾರೆ, ಯಾವ ರೀತಿ ಸಪೋರ್ಟ್ ಬರ್ತಾ ಇದೆ?
ಮೇನ್ಲಿ ನಾವು ನಮ್ಮ ಫ್ರೆಂಡ್ಸ್ ಈಗ ಫಸ್ಟ್ ನಾವು ಒಟ್ಟಾಗೋದು. ಆಕ್ಚುಲಿ ನಾವು ಹೇಗೆ ಪ್ಲಾನ್ ಮಾಡ್ತೇವೆ ಅಂದ್ರೆ, ಈಗ ಒಂದು ಈವೆಂಟ್ ಒಂದು ಮೆಂಬರ್ಸಿಗೆ ಸೇರಿ ಒಂದು ಈವೆಂಟ್ ಇಂಥದ್ದೊಂದು ಈವೆಂಟ್ ಮಾಡ್ಬೇಕಂತ ಒಂದು ಡಿಸ್ಕಷನ್ ಮಾಡಿ ಇದೊಂದು ಈವೆಂಟ್ ಮಾಡ್ಬೇಕಂತ ಒಂದು ಫಿಕ್ಸ್ ಆದ್ರೆ, ಅದಾದ ನಂತರ ನಾವು ನಮ್ಮ ಕ್ಲೋಸ್ ಒಂದು ಕಮಿಟಿ ಮೆಂಬರ್ಸ್ ಆಗಲಿ ಟ್ರಸ್ಟಿ ಮೆಂಬರ್ಸ್ ಇದ್ದಾರೆ, ಅವರಿಗೆ ಒಂದೊಂದು ಟಾರ್ಗೆಟ್ ಕೊಡ್ತೇವೆ. ನಿಮ್ಮ ಸೈಡಿಂದ ಒಂದು 20 ಕಿಟ್ಟ, ಈಗ ನಾವು ಫಸ್ಟಿಗೆ ಹೇಗಿತ್ತು ಅಂದ್ರೆ 100 ಕಿಟ್ಸ್ ಬರ್ಬೇಕಂತ ಇತ್ತು. ಈಗ ನಾವು ಇಷ್ಟು ಜನರಿಂದ ಒಂದು 20 ಕಿಟ್, ನಿಮ್ಮಿಂದ 20, ಹಾಗೆ ಮಾಡಿ ಬೇಸಿಕ್ ಈಗ ಮಿನಿಮಮ್ ಕಿಟ್ಸ್ ನಮ್ಮ ಥ್ರೂನೇ ಆಯಿತು. ಸೊ ಮೇನ್ಲಿ ನಮ್ ಫಂಡ್ ಹೇಗೆ ರೈಸ್ ಆಗೋದಾದ್ರೆ ನಮ್ಮ ಫ್ರೆಂಡ್ಸ್ ಇದ್ ಫ್ರೆಂಡ್ಸ್ ಅಂದ್ರೆ ಅವರಿಗೆ ಹೇಳ್ತೇವೆ ನಾವು, ಪ್ಲೀಸ್ ನಮ್ಗೊಂದು ಹೆಲ್ಪ್ ಮಾಡಿ, ಇಂಥದ್ದು ಈಗೆಲ್ಲ ಉಂಟು, ಮನೆ ಉಂಟು, ಇಂಥ ಮನೆಗೆಲ್ಲ ರೀಚ್ ಆಗ್ಬೇಕು ನಾವು. ಸೊ ಹಾಗೆ ಅವರ ಹತ್ರ ಹೇಳ್ತೇವೆ, ಅವರು ಬೇರೆಯವ್ರ ಹತ್ರ ಹೇಳ್ತಾರೆ. ಸೊ ಹಾಗೆ ಫಂಡ್ಸ್ ನಾವು ರೇಂಜ್ ಮಾಡ್ತೇವೆ. ಮತ್ತೆ ಸೋಷಿಯಲ್ ಮೀಡಿಯಾ ಆಗ್ಬೋದು, ಇನ್ಸ್ಟಾಗ್ರಾಮ್ ಆಗ್ಬೋದು, ನಾವು ವಾಟ್ಸಪ್ ಅಲ್ಲಿ ಸ್ಟೇಟಸ್ ಹಾಕ್ತೇವೆ. ಸ್ಟೇಟಸ್ ಅಲ್ಲಿ ರಿಪ್ಲೈ ಮಾಡಿದವರಿಗೆ ಎಲ್ಲರಿಗೆ ಹೇಳ್ತೇವೆ, ಈಗ ಕಷ್ಟದಲ್ಲಿ ಇದ್ದವರಿಗೆ ನಾವು ರೀಚ್ ಮಾಡ್ತಿದ್ದೇವೆ, ಸಹಾಯ ನಿಮ್ದು ಬೇಕೇ ಬೇಕು, ಹಾಗೆಲ್ಲ. ಎಸ್, ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು. ಬ್ರೇಕ್ ನಂತರ ಮತ್ತೆ ಮತ್ತೊಮ್ಮೆ ನಮ್ಮ ಜೊತೆ ಎಂದೆಂದಿಗೂ ನಿಮ್ಮೊಂದಿಗೆ ಮೇಕ್ ಸಮನ್ ಸ್ಮೈಲ್ ಟೀಮ್ ಮೇಕ್ ಸಮನ್ ಸ್ಮೈಲ್ ನಮ್ಮ ಜೊತೆಗಿದೆ. ಈಗಾಗಲೇ ನಾವು ಮಾತಾಡ್ತಿದ್ದೆವು. ಅದೇ ನಾನು ಫಿನಾನ್ಸಿಂಗ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಅಂದರೆ ಇಂಥ ಸಪೋರ್ಟ್ಗಳು ನಿಮಗೆ ಬರ್ತಾ ಇವೆ ಎಲ್ಲರಿಂದಲೂ ಕೂಡ. ಸೊ ಅದೊಂದು ಆಶಾದಾಯಕವಾದಂಥ ಭಾವನೆ. ಬಟ್ ಈ ಸಂದರ್ಭದಲ್ಲಿ ಇಂಥದ್ದೊಂದು ಮಾಡಬಹುದು ಅನ್ನೋ ಧೈರ್ಯ ಹೇಗೆ ಬಂತು ಅಂತ ಆರಂಭದಲ್ಲಿ? ನಾವು ಶುರು ಮಾಡುವಾಗ ನಾನು ಆಗಲೇ ಹೇಳಿದಾಗೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ನಮ್ಮ ಹತ್ರ. ಬಟ್ ಫಸ್ಟ್ ಇವೆಂಟ್ ಮಾಡುವಾಗ ನಮ್ಮದು ಬಜೆಟ್ ಇದ್ದದ್ದು ಅರೌಂಡ್ 25,000 rupees ಬಜೆಟ್ ಇತ್ತು. ಆ ಬಜೆಟನ್ನು ನಮಗೆ ಕಲೆಕ್ಟ್ ಮಾಡಲಿಕ್ಕೆ ಅರೌಂಡ್ 1.5 months ಆಗಿತ್ತು, 1.5 to 2 months ಆಗಿತ್ತು. ಅಂದರೆ 100 rupees ಕೊಡೋದಾಗಿರ್ಬೋದು, 100, 200 ಆ ಥರ ಎಲ್ಲ ಕೊಡ್ತಾ ಇದ್ರು ಜನರು. ಅಂದರೆ ಅಷ್ಟು ಪರಿಚಯ ಇರಲಿಲ್ಲ ಜಾಸ್ತಿ ಜನಗಳದ್ದು. ಕೊಡೋದಕ್ಕೂ ಕೂಡ ಅವರಿಗೆ ಹೆಸಿಟೇಷನ್, ಅಂದರೆ ಇವರು ಯಾವುದಕ್ಕೆ ಯೂಸ್ ಮಾಡ್ತಾರೇನೋ, ಪರ್ಸನಲ್ ಯೂಸಿಗೆ. ನಾವು ಗ್ರೂಪ್ ಮಾಡಿದ್ವಿ ಸ್ಟಾರ್ಟಿಂಗಲ್ಲಿ, ವಾಟ್ಸ್ಆ್ಯಪ್ ಗ್ರೂಪ್ ಮಾಡಿದ್ದು ಫಸ್ಟಿಗೆ. ವಾಟ್ಸ್ಆ್ಯಪ್ ಗ್ರೂಪ್ ಮಾಡಿದ ನಂತರ ಅದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಮೆಂಬರ್ಸ್ ಕ್ವಿಟ್ ಮಾಡಿದ್ರು, ಲೆಫ್ಟ್ ಆಗಿದ್ರು.
ಕೆಲವರು ಹೇಳಿದ್ರು ನಮ್ಗೆ ಇಷ್ಟ ಇಲ್ಲ ಈ ಥರ ಇದೆಲ್ಲ ಮಾಡಲಿಕ್ಕೆ, ನಾವೆಲ್ಲ ಈ ಥರ ಮಾಡಲ್ಲ, ನಾವೇ ಮಾಡ್ತೀವಿ, ಇದೆಲ್ಲ ಬೇಡ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ನಮಗೊಂದು ಪಾಸಿಟಿವ್ ಇತ್ತು, ಅಂದರೆ ನಮ್ಮ ಗ್ರೂಪ್, ನಮ್ಮ ಫ್ರೆಂಡ್ ಸರ್ಕಲ್ ತುಂಬ ಸ್ಟ್ರಾಂಗ್ ಇದ್ವಿ ನಾವು, ಅಂದರೆ ನಮಗೆ ಮಾಡಬಹುದು ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು. ಸೊ ಆವಾಗ 30,000ಗೆ ನಾವು ಸ್ಟ್ರಗಲ್ ಮಾಡ್ತಾ ಇದ್ದವರು 2 months ಸ್ಟ್ರಗಲ್ ಮಾಡ್ತಾ ಇದ್ವಿ. ನಮ್ದು ಇವತ್ತಿನ ಈವೆಂಟ್ ಏನು, ಇವತ್ತು ಕೋವಿಡ್ ಟೈಮಲ್ಲಿ ನಾವು ಮಾಡ್ತಾ ಇದ್ವಿ, 5 lakh rupees ಆಯಿತು, ಆಲ್ಮೋಸ್ಟ್ ಜಾಸ್ತಿ ಆಯಿತು, 5 lakh ಪ್ಲಸ್. ನೀವು ಹೇಳಿದ್ರೆ ಯಾರು ನಂಬಲಿಕ್ಕಿಲ್ಲ, 5 lakh rupees ನಾವು ವಿದಿನ್ ಅ ಫ್ರಾಕ್ಷನ್ ಆಫ್ ಮೇ ಬಿ 10 or 15 days, 15 daysನಲ್ಲಿ ನಾವು ಅರೌಂಡ್ 5 lakh rupees ನಮಗೆ ಕಲೆಕ್ಷನ್ಸ್ ಬಂದಿತ್ತು. ಮ್ಯಾಕ್ಸಿಮಮ್ ಕಲೆಕ್ಷನ್ ಬಂದಿರೋದು ಗ್ರೂಪ್ ಮೆಂಬರ್ ಕಡೆಯಿಂದ. ಕೆಲವರು 20,000 ಪೇ ಮಾಡಿದ್ರು, 25,000 rupees ಪೇ ಮಾಡಿದ್ರು. ಒಂದು ಟೈಮ್ನಲ್ಲಿ 100 rupees ನಮಗೆ ಡೊನೇಟ್ ಮಾಡಿರೋರು ಈ ಟೈಮಲ್ಲಿ 25,000 rupees ಕೂಡ ಡೊನೇಟ್ ಮಾಡಿದ್ರು. ಯಾವಾಗ ಇದು? ಅಂದ್ರೆ 2017ನಲ್ಲಿ 100 rupees ಕೊಡ್ಲಿಕ್ಕೂ ಕೂಡ ರೆಡಿ ಇಲ್ಲದಿರೋರು ಈ ಬಾರಿ ನಮ್ಮ ವರ್ಕ್ ಅನ್ನೆಲ್ಲ ನೋಡಿ, ಎರಡನೇ ಅಲೆಯ ಸಂದರ್ಭದಲ್ಲಿ, ಹೌದು, ಸೊ 25,000 rupees ಕೂಡ ಕೆಲವರು ಡೊನೇಟ್ ಮಾಡಿದ್ರು, 20,000 ಡೊನೇಟ್ ಮಾಡಿದ್ರು. ದುಬೈಯಿಂದ ಅಮಿತ್ ಅಂತ ಅವರು ಹೇಳಿದ್ರು, ಅವ್ರದ್ದು ಕಡೆಯಿಂದ ಕೂಡ ಬಂದಿತ್ತು, ನಮಗೆ ಸಪೋರ್ಟ್ ಎಲ್ಲ ಬಂದಿತ್ತು. ಸೊ ನಮ್ ಆಲ್ರೆಡಿ 5 lakh rupees ರೀಚ್ ಆಯಿತು ನಮ್ಮದು ಈ ಕೋವಿಡ್ ಟೈಮ್ನಲ್ಲಿನೇ. ಇನ್ನೂ ಕೂಡ ಡೊನೇಷನ್ಸ್ ಬರ್ತಾ ಇದೆ, ಸಪೋರ್ಟ್ ಬರ್ತಾ ಇದೆ. ಬಟ್ ನಾವು ಈಗ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ಹೇಳಿದ್ರೆ, ಈ ಟೈಮ್ನಲ್ಲಿ ನಮಗೆ ಗೊತ್ತಾಯಿತು, ನಾವು ರೂರಲ್ ಏರಿಯಾಗೆ ಹೋಗಿರೋದ್ರಿಂದ ಬಹಳಷ್ಟು ಮನೆಗಳು ಏನಿದೆ ಸರ್ ತುಂಬಾನೇ ಹದಗೆಟ್ಟಿರುವಂಥದ್ದು. ಅಂದರೆ ಅವ್ರದ್ದು ಕಂಡೀಷನ್ ಇಸ್ ಲೈಕ್ ಹಾರಿಬಲ್. ನಮಗೆ ಯೋಚನೆ ಮಾಡೋದಕ್ಕಾಗಲ್ಲ. ನಮಗೆ ವಿದೌಟ್ ಪವರ್ ಒಂದು ದಿನ ನಿಲ್ಲೋದಿಕ್ಕೆ, ಒಂದು ದಿನ ಬಿಡಿ, 1 ಗಂಟೆ ಹೋಗುವಾಗ ಬೇರೆ ಏನೋ ತಿಳ್ಕೊಂಡು ಅನುಭವಿಸ್ಕೊಂಡು ಬರ್ತೀರಿ. 1 ಗಂಟೆ ನಮಗೆ ವಿದೌಟ್ ಪವರ್ ಇದ್ರೆ ನಮಗೆ ಕುತ್ಕೊಳ್ಳೋದಕ್ಕಾಗಲ್ಲ. ಮೇ ಬಿ ಫ್ಯಾನ್ ಬೇಕು, ನಮಗೆ ಪವರ್ ಚಾರ್ಜಿಂಗ್ ಬೇಕು, ಟಿವಿ ಬೇಕು ಅಂತ ನಾವೆಲ್ಲ ಯೋಚನೆ ಮಾಡ್ತೀವಿ. ತುಂಬಾ ಕಷ್ಟ ಇದೆ ಅಂತ ನಾವು ಹೇಳ್ಕೊಳ್ತೀವಿ ಎಲ್ಲರ ಹತ್ರ. ಆದ್ರೆ ಈ ಮನೆಗಳನ್ನ ನಾವು ಏನ್ ನೋಡಿದ್ವಿ, ಒಂದು 15 days ಅಲ್ಲಿ ನಾವು ಎಲ್ಲಿ ಎಲ್ಲ ವಿಸಿಟ್ ಮಾಡಿದೀವಲ್ವಾ, ಅವರ ಮನೆನ ನೋಡಿದ್ರೆ ನಿಮ್ಗೆ ತುಂಬಾ ಬೇಸರ ಆಗುತ್ತೆ. ನಮ್ಮ ಹತ್ರ ಫೋಟೋಸ್ ಎಲ್ಲ ಇದೆ. ಹಾರಿಬಲ್ ಕಂಡೀಷನ್ ಇದೆ. ಅದು ಮನೆ ಅಂತ ಹೇಳಲಿಕ್ಕೇನೆ ಆಗಲ್ಲ, ದನದ ಕೊಟ್ಟಿಗೆ ಅಂತ ನಾನು ಯೂಸ್ ಮಾಡಬಾರ್ದು, ಬಟ್ ನಾವು ಯೂಸ್ ಮಾಡಬೇಕಾಗುತ್ತೆ ಆ ಸೇಮ್ ವರ್ಡನ್ನ. ಅಂತಹ ಬದುಕು ಕೂಡ ಈಗಲೂ ಕೂಡ, ಸ್ವಾತಂತ್ರ್ಯ ಸಿಕ್ಕಿ ತುಂಬಾ ಟೈಮ್ ಆಯಿತು, ಬಟ್ ಆದರೂ ಕೂಡ ಈಗಲೂ ಕೂಡ ನಮ್ಮ ಭಾಗದಲ್ಲಿ ಈ ಥರ ಪ್ರಾಬ್ಲಮ್ ಇದೆ ಜನಗಳಿಗೆ ಅಂತ. ಸೊ ಅವರಿಗೆ ನಾವೇನಾದರೂ ಮಾಡಬೇಕು ಅಂತ, ಈಗ ಗ್ರಾಸರಿ ಕಿಟ್ನ ಆಲ್ರೆಡಿ ನಾವು ಪ್ರೊವೈಡ್ ಮಾಡಿದ್ವಿ ಆ ಮನೆಗೆ. ಅದು ಬಟ್ ಸ್ವಲ್ಪ ಸಮಯಕ್ಕೆ ಮಾತ್ರ, ಮೇ ಬಿ ಜಾಸ್ತಿ ಅಂದರೆ 15 to 1 month ಅವರಿಗೆ ಸಾಕಾಗ್ಬೋದೇನೋ. ಬಟ್ ಅವರಿಗೆ ನಾವು ಮನೇನ ದುರಸ್ತಿ ಮಾಡಿ ಕೊಡಬೇಕು ಅಂತ ಪ್ಲಾನ್ ಇದೆ. ಇನ್ ಕೇಸ್ ನಮಗೆ ಸಪೋರ್ಟ್ ಬರ್ತಿದೆ ನಮಗೆ, ಬಟ್ ಇನ್ ಫ್ಯೂಚರ್ ಕೂಡ ಸಪೋರ್ಟ್ ಏನಾದರೂ ಸಿಕ್ಕಿದ್ರೆ ಕೆಲವೊಂದು ಮನೆಗಳನ್ನ ನಾವು ದುರಸ್ತಿ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅದನ್ನ ನಾವು ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇಲ್ಲಿ ಕೆಲವು ದೃಶ್ಯಗಳನ್ನೆಲ್ಲ ನೋಡ್ತಾ ಇದ್ದೀವಿ. ಇದು ಬಹುಶಃ ಈ ಸಂದರ್ಭದಲ್ಲಿ, ಬೇರೆ ಬೇರೆ ಸಂದರ್ಭದಲ್ಲಿ ತಾವು ಹೋಗಿರುವಂತ, ರೀಸೆಂಟ್ಲಿ ಸರ್ ಈ ಕೋವಿಡ್ ಟೈಮ್ನಲ್ಲಿ ನಾವು ಹೋಗಿರುವಂತಹ ದೃಶ್ಯ ಅದೆಲ್ಲ 15 days ಅಲ್ಲಿ ಹೋದಂತಹ ಎಲ್ಲಾ ದೃಶ್ಯ ಇದು. ಇದೆಲ್ಲ ಮನೆಗಳು, ಇದೆಲ್ಲ ಕಂಡೀಷನ್. ಓಕೆ, ಈ ನೋಡಿ ಅದೊಂದು ಮನೆ ನೋಡಿದ್ರಿ, ಈಗ ನಾವು ಈ ಮನೆ ನೋಡಿ, ಎಲ್ಲ ಕಂಪ್ಲೀಟ್ ಹೋಗಿರುವಂತ ಸರ್. ಅವರಿಗೆ ಇಮಿಡಿಯೇಟ್ ಅಟೆನ್ಷನ್ ಬೇಕು, ಇಮಿಡಿಯೇಟ್ಲಿ ನಾವೇನಾದ್ರೂ ಮಾಡಬೇಕು. ಇದರಲ್ಲಿ ಅವರು ಜೀವನ ಸಾಗಿಸ್ತಾ ಇದ್ದಾರೆ ಇಂತಹ ಮನೆಗಳಲ್ಲೆಲ್ಲ. ನಮ್ಗೆ ಯೋಚನೆ ಮಾಡ್ಲಿಕ್ಕೂ ಆಗಲ್ಲ. ಕರೆಂಟ್ ಇಲ್ಲ, ಒಂದೆಡೆಯಲ್ಲಿ ಮಳೆ ಜೋರಾಗಿ ಬಂದ್ರೆ ಮಳೆ ನೀರೆಲ್ಲ ಒಳಗೆ ಬರುತ್ತೆ ಸರ್, ಅಲ್ವೇ? ಹೌದು. ಸೆಕೆಗಾಲದಲ್ಲಿ ವಿಪರೀತ ಸೆಕೆಯಲ್ಲಿ ಹೇಗೆ ಇರ್ತಾರ ಅಂತ ಅನ್ನೋದು ಕರೆಕ್ಟ್. ನಮ್ಗೆ ನಾವು ಎಲ್ಲ ಇದ್ರೂ ಕೂಡ ನಾವು ಹೇಳ್ತೀವಿ, ಅದು ಕಂಪ್ಲೇಂಟ್ ಇದು ಕಂಪ್ಲೇಂಟ್ ಮಾಡ್ತೀವಿ, ಮನೇಲಿ ಅದಿಲ್ಲ ಇದಿಲ್ಲ ಅಂತ ಹೇಳ್ತೀವಿ. ಇವರಿಗೆ ಮನೇನೇ ಇಲ್ಲಲ್ಲ ಸರ್. ಹೌದು ಹೌದು ಹೌದು. ಸೊ ಏನ್ ಪ್ಲಾನ್ ಮಾಡಿದಿರಿ ಅವರಿಗೆ ಈಗ ಸದ್ಯಕ್ಕೆ? ನಾವು ಗ್ರಾಸರಿ ಕಿಟ್ ಅನ್ನ ಮಾತ್ರ ಪ್ರೊವೈಡ್ ಮಾಡ್ಲಿಕ್ಕೆ ಆಯ್ತು. ಅಂದ್ರೆ ನಮ್ದು ಫಿನಾನ್ಷಿಯಲಿ ನಾವು ಕೂಡ ಸ್ಟ್ರಾಂಗ್ ಇರ್ಬೇಕು, ಅವಾಗ ಮಾತ್ರ ನಾವು ಹೆಲ್ಪ್ ಮಾಡ್ಲಿಕ್ಕೆ ಆಗುತ್ತೆ. ಸೊ 5 lakh rupees ನಮ್ಗೆ ಏನ್ ಸಿಕ್ಕಿದೆ ಅದರಲ್ಲಿ ನಮ್ಗೆ ಗ್ರಾಸರಿ ಕಿಟ್ ಅನ್ನ ಮಾತ್ರ ಪ್ರೊವೈಡ್ ಮಾಡ್ಲಿಕ್ಕೆ ಆಯ್ತು. ಅಂದ್ರೆ ಒಂದು ಗ್ರಾಸರಿ ಕಿಟ್ಗೆ ನಿಯರ್ಲಿ ಅರೌಂಡ್ ಮುಂದೆ ಖಂಡಿತವಾಗ್ಲೂ ಮಾಡ್ತೀವಿ. ಹಾ, ಕಮಿಂಗ್ ನಮ್ದು ಇವೆಂಟ್ ಏನಿದೆ ಅದರಲ್ಲಿ ಕೆಲವೊಂದು ಮನೆಗಳನ್ನ ನಾವು ದುರಸ್ತಿ ಮಾಡೋದು ಪಕ್ಕ ಶೋರ್. ನಾವು ಪ್ಲಾನ್ ಆಲ್ರೆಡಿ ಮಾಡಿದೀವಿ. ತುಂಬಾ ಸಪೋರ್ಟ್ ಬಂದ್ರೆ ನಾವೇನು ಎಷ್ಟು ಮನೆ ನೋಡಿದೀವಿ ಅದೆಲ್ಲರನ್ನು ಕೂಡ ಮಾಡಬಹುದು, ಬಟ್ ಸಪೋರ್ಟ್ ಬಂದ್ರೆ ಮಾತ್ರ ಮಾಡ್ಲಿಕ್ಕೆ ಆಗುತ್ತೆ. ಓಕೆ ಓಕೆ. ಅಲ್ಲಿ ನಿಮ್ಮ ಕೆಲವು ಆಕ್ಟಿವಿಟೀಸ್ ಅಲ್ಲಿ ನೋಡಿದೆ, ಶಾಲಾ ಮಕ್ಕಳಿಗೆ ನೀವು ಚಟುವಟಿಕೆಗಳು ಮಾಡ್ತಾ ಇದ್ರಿ, ಏನದು? ಆ ಸ್ಕೂಲಲ್ಲಿ ಇವೆಂಟ್ ಮಾಡುವಾಗ ಚಟುವಟಿಕೆ ಮಾಡ್ತೇವೆ ಸರ್. ಈಗ ಸ್ಕೂಲಿಗಲ್ಲಿ ಇವೆಂಟ್ ಮಾಡುವಾಗ ಆ ಮಕ್ಕಳೊಟ್ಟಿಗೆ ಸ್ವಲ್ಪ ಟೈಮ್ ನಾವು ಸ್ಪೆಂಡ್ ಮಾಡ್ತೇವೆ. ಅವರೊಟ್ಟಿಗೆ ಗೇಮ್ಸ್ ಮಾಡೋದಿರಲಿ, ಅದೇ ಏನಾದರೂ ಆಕ್ಟಿವಿಟೀಸ್ ಮಾಡಿ ಅವರೊಟ್ಟಿಗೆ ಸ್ವಲ್ಪ ಮಕ್ಕಳಿಗೆ ಸ್ಮೈಲ್ ತರಬೇಕಲ್ಲ ಏನಾದರೂ. ಅವರಿಗೆ ಹೊರಗಿಂದ ಈಗ ಹಳ್ಳಿಗಳು ಹೋಗ್ತೇವೆ, ಅವ್ರು ನಾವು ಹೋಗುವಾಗ ಏನೋ ತಿಳ್ಕೊಳ್ತಾರೆ ಅವರು, ಇವ್ರು ಯಾರು ಅಂತೇಳಿ. ನಾವು ಅಂದರೆ ನಾವು ಹೋಗೋ ಯೂನಿಫಾರ್ಮ್ ಇರಲಿ, ನಮ್ಮ ಡ್ರೆಸ್ ನೋಡಿಕೊಂಡು ಅವರು, ಆದರೆ ನಾವು ಅವರೊಟ್ಟಿಗೆ ಮಕ್ಕಳಾಗಿ ಬೆರಿತೇವೆ, ಅದೇ ನಮಗೆ ಖುಷಿ. ಆ ಥರ ಅಲ್ಲಿ ಆರ್ಟ್ಗಳನ್ನು ಮಾಡೋದು, ಶಾಲೆ ಗೋಡೆಗಳಿಗೆ ಪೇಂಟ್, ಅದು ತುಂಬಾ ಹಳ್ತು ಸ್ಕೂಲ್ ಸರ್. ನಾವು ಹೆಚ್ಚಾಗಿ ಹಳ್ಳಿಗಳಿರೋ ತುಂಬಾ ಹಳ್ತಿರೋ ಸ್ಕೂಲಿಗೆ ನಾವು ರಿನೋವೇಷನ್ ಮಾಡೋದು. ಅದೊಂದು ಕಾನ್ಸೆಪ್ಟ್ ಅಲ್ಲಿ ನಮ್ದೊಂದು ಕಾನ್ಸೆಪ್ಟ್ ಇದೆ, ವಿಲ್ ಮೇಕ್ ಇಟ್ ಕಲರ್ಫುಲ್ ಅಂತೇಳಿ. ಒಂದೊಂದು ಊರಲ್ಲಿ ಒಂದೊಂದು ಸ್ಕೂಲಿಗೆ ನಾವು ಒಂದೊಂದು ತರ ಪ್ಲಾನಿಂಗ್ ಅಲ್ಲಿ ಮಾಡಿದ್ದೇವೆ. ಲೈಕ್ ಇದು ರೀಸೆಂಟ್ ಆಗಿ ನಾವು ಮಾಡಿದ್ದು
ವಿಜೇತ ಸ್ಪೆಷಲ್ ಸ್ಕೂಲ್ ಅಂತೇಳಿ, ಬುದ್ಧಿಮಾಂದ್ಯ ಮಕ್ಕಳು ಹೇಳ್ಬೋದು. ಆ ಸ್ಕೂಲಿಗೆ ನಾವು ಒಂದು ಹೊಸ ಕಾನ್ಸೆಪ್ಟ್ ಹೇಳ್ಬೋದು. ಇಂಡಿಯಾ ಬಾರ್ಡರ್ ಥರ ವಾಲ್ ಪೇಂಟ್ ಮಾಡಿದ್ದೇವೆ, ಒಂದು ಕಂಪ್ಲೀಟ್ ಇಂಡಿಯಾ ಬಾರ್ಡರ್ ಥರ ವಾಲ್ ಪೇಂಟ್ ಮಾಡಿದ್ದೇವೆ. ಮತ್ತು ಇನ್ನೊಂದು ಸೈಡಲ್ಲಿ ನಮ್ಮದು ಕರಾವಳಿದು ಏನಿದೆ ಕಂಬಳ ಇರಲಿ, ಬೇರೆ ಬೇರೆ ಯಕ್ಷಗಾನ ಇರಲಿ, ಆ ಥರ ನಾವು ಮಾಡಿದ್ದೇವೆ. ಅಂದರೆ ಅದು ಮಕ್ಕಳಿಗೆ ಗೊತ್ತಾಗಬೇಕು ಏನಿದೆ, ಯಾವ ಥರ ಇದೆ ಅಂತೇಳಿ. ಬ್ಯಾಕ್ ಸೈಡ್ ಟ್ರೈನ್, ಇಂಡಿಯನ್ ರೈಲ್ವೇಸ್, ಇಂಡಿಯನ್ ರೈಲ್ವೇಸ್ ಕೂಡ train. ಮಾಡಿದ್ರಂತ. ಫಸ್ಟ್ ನಮ್ದು ಆಗಿರೋದು ಇದು ಅಂತೇಳಿ, ಅದು ನಕ್ಸಲೈಟ್ ಏರಿಯಾ. ಆ ಏರಿಯಾದಲ್ಲಿ ಸ್ಕೂಟರ್ ಹೋಗೋದಿಲ್ಲ, ಅಂತ ಕಷ್ಟ ಇದೆ ಅಲ್ಲಿ ಮಕ್ಕಳಿಗೆ. ಒಂದು ತುಂಬಾ ಅಳ್ತು ಸ್ಕೂಲ್. ಆ ಸ್ಕೂಲಲ್ಲಿ ಫಸ್ಟ್ ನಾವು ನೋಡ್ಕೊಂಡು ಬಂದು ಈ ಸ್ಕೂಲಿಗೆ ಏನಾದ್ರು ಮಾಡಬೇಕು. ತುಂಬಾ ಅಳ್ತು ಸ್ಕೂಲ್, ಸಾಧಾರಣ 2 ಲಕ್ಷ ಖರ್ಚಾಗಿದೆ ನಮಗೆ. ಆ ಸ್ಕೂಲಿಗೆ ನಾವು ಫಸ್ಟ್ ಟ್ರೈನ್ ತರ ಮಾಡಿದ್ದೇವೆ. ಟ್ರೈನ್ ತರ ಕಂಪ್ಲೀಟ್ ರಿಪೇರ್ ಮಾಡಿ, ಪ್ಯಾಚ್ ವರ್ಕ್ ಮಾಡಿ, ಗಾರ್ಡನ್ ತರ ಮಾಡಿ, ಕಂಪ್ಲೀಟ್ ಟ್ರೈನ್ ತರ. ಆಮೇಲೆ ಆ ಸ್ಕೂಲಲ್ಲಿ 50 ಮಕ್ಕಳಿದ್ದು, ಇವತ್ತು ಒಂದು 70-80 ಮಕ್ಕಳಿದ್ದಾರೆ ಆ ಸ್ಕೂಲಲ್ಲಿ. ಸೊ ಹಾಗೆ ಮಾಡಿದ್ರಿಂದ ಶಿಕ್ಷಕರ ಕೊರತೆ ಕೂಡ ಇದ್ದದ್ದನ್ನು ಸರಿ ಶಿಕ್ಷಕರಿದ್ದಾರೆ. ಆ ಭಾಗಕ್ಕೆ ರೋಡ್ ಆಗಿದೆ. ನಾವು ನಮ್ಮನ್ನ ಕರೆದಿದ್ರು ಅವರು ಒಂದು ಕಾರ್ಯಕ್ರಮಕ್ಕಂತ. ನಾವು ಫಸ್ಟಿಗೆ ಅಲ್ಲಿ ಹೋಗುವಾಗ ರೋಡ್ ಇರ್ಲಿಲ್ಲ ಸರಿಯಾಗಿ, ಬಟ್ ನೆಕ್ಸ್ಟ್ ಟೈಮ್ ನಾವು ಹೋಗುವಂತ ಸಂದರ್ಭದಲ್ಲಿ ರೋಡ್ ಆಯ್ತು. ಅವರೆಲ್ಲರೂ ಕೂಡ ಅಪ್ರಿಶಿಯೇಷನ್ ಮಾಡಿದ್ದು, ಮೇಕ್ ಸಮ್ಮನ್ ಸ್ಮೈಲ್, ನೀವು ಇಲ್ಲಿ ರಿಪೇರಿ ಮಾಡಿರೋದ್ರಿಂದ ರೆಕಗ್ನಿಷನ್ ತುಂಬಾ ಕಡೆ ಬಂದಿತ್ತು ಅವರಿಗೆ, ಹಾಗಾಗಿ ರೋಡ್ ಕೂಡ ರಿಪೇರ್ ಆಯ್ತು ಅವ್ರದ್ದು. ಎಸ್ ಎಸ್. ಈ ಸಂದರ್ಭದಲ್ಲಿ ನನಗೆ ಮೇಕ್ ಸಮ್ ಸ್ಮೈಲ್ ಅಧ್ಯಕ್ಷ ಇಲ್ಲ, ಕಾರ್ಯದರ್ಶಿ ಇಲ್ಲ, ಕೋಶಾಧಿಕಾರಿ ಇಲ್ಲ, ಹೇಗೆ ಸಾಧ್ಯವಾ? ಸರ್ ಯಾರಾದ್ರೂ ಒಬ್ಬ ಹೀರೋ ಬೇಕಲ್ಲ ಸರ್. ಇದು 170 ಮೆಂಬರ್ಸ್ ಅವರ ಪವರ್ ಇಂದ ನಡೆಯೋದು. ನಾವೇನಿಲ್ಲ, ನಾವು ಈಗ ಇಲ್ಲಿ ಬಂದಿರೋದು ನಾವೇನಿಲ್ಲ ಸರ್. ಇದು ನಮ್ಗೆ ಅವ್ರ ಸಪೋರ್ಟ್ ಇಂದ ನಡ್ತಿರೋದು. ಇದು ಈಗ ನಾವಿಲ್ಲಿ ಕುತ್ಕೊಳ್ಬೇಕಾದ್ರೆ ಅವ್ರ ಸಪೋರ್ಟೇ ಬೇಕು ಅಷ್ಟೇ. ಯಾರ್ದು ಹೇಳ್ತಾ ಇದ್ರಿ? ನಮ್ದು members. 170 ಎಲ್ಲಾ ಸದಸ್ಯರು. ಸೊ ಎಲ್ಲಾ ಸದಸ್ಯರನ್ನ ಒಂದೇ ರೀತಿಯಾಗಿ ನಾವು ಎಲ್ಲರಿಗೆ ಧನ್ಯವಾದ ಹೇಳ್ತೇವೆ. 170 ಮೆಂಬರ್ಸ್ ಅವ್ರ ಸಪೋರ್ಟ್ ಇಂದ ನಾವು ಈಚ್ ಅಂಡ್ ಎವ್ರಿ ಪ್ರೋಗ್ರಾಮ್ ನಾವು ಸಕ್ಸಸ್ ಆಗ್ತಿದ್ದೇವೆ ನಾವು ಇವತ್ತಿಗೂ. ಸೊ ಎಲ್ಲರೂ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಔಟ್ಸೈಡರ್ಸ್ ಬರ್ತಿದ್ದಾರೆ, ಜಾಸ್ತಿ ಮೆಂಬರ್ಸ್ ಜಾಯಿನ್ ಆಗ್ತೇವೆ. ನಿಮ್ ಕೆಲಸ ನೋಡಿ ಇನ್ಸ್ಪೈರ್ ಆಗ್ತಿದ್ದೇವೆ. ನಾವು ಸ್ವಲ್ಪ ಇಷ್ಟು ಕೊಡ್ತೇವೆ, ಹೇಗ್ ಕೊಡ್ಬೇಕು. ಒಂದು ಕಾಲದಲ್ಲಿ ನಾವು ಆಡ್ ಮಾಡಿದ್ದವರು ಎಲ್ಲ ರಿಮೂವ್ ಆಗಿತ್ತು, ಅಂದ್ರೆ ಅವರವರೇ ಲೆಫ್ಟ್ ಆಗಿದ್ರು. ಬಟ್ ಈಗ ಹೇಗೆ ಸಮಯ ಚೇಂಜ್ ಆಗಿದೆ ಅಂತ ಹೇಳಿದ್ರೆ ನಾವೆಲ್ಲ ಜಾಯಿನ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಎಸ್, ಬಹುಶಃ ನಮ್ಮನ್ನ ಮಂಗಳೂರಿನಿಂದ. ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು ಸರ್? ಇದು ಎಲ್ಸನ್ ಹಿರ್ಗಾನ್. ಹಾ, ಎಲ್ಲಿಂದ? ನಾನು ಮಂಗಳೂರಿನ ಸರ್ ಮಾತಾಡಿ. ಹ್ಯಾಪಿ ಟು ಸಿ ಗುರುಪ್ರಸಾದ್ ಶೆಟ್ಟಿ ಅಂಡ್ ಜಾನ್ಸನ್ ಆಸ್ ವೆಲ್ ಆಸ್ ರಿಜ್ವಾನ್. ಮೇಕ್ ಸಮ್ಮನ್ ಸ್ಮೈಲ್ ನಾನು ಒಬ್ಬ ಮೆಂಬರ್ ಆಗಿದ್ದೇನೆ ಕಳೆದ 1 ವರ್ಷದಿಂದ ಅಪ್ರಾಕ್ಸಿಮೇಟ್. ಈ ತಂಡ ನಿಜವಾಗಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ. ನಾನು ಮೆಂಬರ್ ಆಗಿ ನಂಗೆ ತುಂಬಾ ಅದರೊಟ್ಟಿಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಅವರು ಮಾಡುವ ಕಾರ್ಯಕ್ರಮಗಳನ್ನ ನೋಡ್ಲಿಕ್ಕೆ ತುಂಬಾ ಸಂತೋಷ ಆಗ್ತದೆ. ಅಂದ್ರೆ ಅವ್ರದ್ದು ಕಾರ್ಯಕ್ರಮಗಳು ಸ್ವಲ್ಪ ಯುನೀಕ್. ಇತ್ತೀಚೆಗೆ ಅವರು ಈಗ ಕಿಟ್ ಕೊಡುವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಎಲ್ಲ ಕಡೆ ಕಿಟ್ ಕೊಡುವ ಕಾರ್ಯಕ್ರಮಗಳು ತುಂಬಾ ಆಗ್ತಾ ಇದೆ. ಆದ್ರೆ ಈ ತಂಡ ಮಾಡುವ ಕಾರ್ಯಕ್ರಮ ಯುನೀಕ್ ಆಗಿ ನಂಗೆ ಕಾಣಿದೆ. ಯಾಕಂತ ಹೇಳಿದ್ರೆ ಕಿಟ್ ಕೊಡುವಾಗ ಎಲ್ಲರೂ ಫೋಟೋ ತೆಗೆದ್ರು, ಮತ್ತೆ ಅಲ್ಲಿ ಕಿಟ್ ತಗೊಳ್ಳುವವ್ರದ್ದು ಆಸ್ ವೆಲ್ ಆಸ್ ಕೊಡುವವ್ರದ್ದು ಫೋಟೋ ಇರ್ತದೆ. ಅಂದ್ರೆ ಈ ತಂಡ ಒಂದು ಮಾಡೋದು ವಿಶೇಷತೆ ಅಂತ ಹೇಳಿದ್ರೆ ಆ ಮನೆ ಎದುರು ಇಟ್ಟು ಅಲ್ಲಿ ಒಂದು ಫೋಟೋ ತೆಗೆದು ಅದೊಂದು ಇನ್ಸ್ಪಿರೇಷನ್ ಎಲ್ಲರಿಗೂ. ಮತ್ತೆ ನಾನು ಗುರುಪ್ರಸಾದ್ ಹಾಗೆ ಜಾನ್ಸನ್ ಆಸ್ ವೆಲ್ ಆಸ್ ರಿಜ್ವಾನ್ ಇದ್ದಾರೆ. ಯೇಸು ಅಲ್ಲ ಮತ್ತೆ ಈಶ್ವರ್ ಇದ್ದಾಗೆ ನಿಮ್ಗೆ ನಾನು ಶುಭ ಹಾರೈಸ್ತಾ ಇದ್ದೇನೆ. ನೀವು ಮಾಡುವ ಕಾರ್ಯಕ್ರಮಗಳು ಒಳ್ಳೇದಾಗ್ಲಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಎಲ್ಸನ್, ಥ್ಯಾಂಕ್ ಯು ಸೋ ಮಚ್. ಸೊ ಇದು ಸಾಧ್ಯ ಇದೆ. ಹಾಗಾದ್ರೆ ಅಲ್ಲಿ ಎಲ್ಲೂ ಕೆಲವೊಮ್ಮೆ ನೀವು ಸೇರ್ಬೇಕು, ನೀವು ಒಂದು ಡಿಸಿಷನ್ಗಳನ್ನ ತಗೊಳ್ಬೇಕು ಅಂತ ಅಂತಾಗ ಯಾರು ಲೀಡ್ ಮಾಡೋರು ಇರುವವರೆಲ್ಲರೂ ನಾವು ಲೀಡ್ ಮಾಡ್ತೀರಿ, ಎಲ್ಲರೂ ಒಪಿನಿಯನ್ ಕೊಡ್ತೀರಾ, ಹೇಗೆ? ಲೀಡ್ ಅಂತ ಹೇಳಿದ್ರೆ ನಾವು ಒಂದು 11 ಜನ ಇದ್ದೀವಿ. ಕಮಿಟಿ ಒಂಥರ, ಅಂದ್ರೆ ರಿಜಿಸ್ಟರ್ಡ್ ಕಮಿಟಿ ಅಲ್ಲ, ನಾವೇ ಫ್ರೆಂಡ್ಸ್. ಅಂದ್ರೆ ಜಾಸ್ತಿ ಅವರು ಇನ್ವಾಲ್ವ್ ಆಗ್ತಾರಂತ ಡಿಸ್ಕಷನ್ ಮಾಡುವಾಗ ನಾವು ಅವ್ರ ಹತ್ರ ಫಸ್ಟ್ ಡಿಸ್ಕಷನ್ ಮಾಡ್ತೀವಿ. ಅಂದ್ರೆ ಈ ತರ ನಾವು ಪ್ಲಾನಿಂಗ್ ಉಂಟು, ಈ ತರ ಮಾಡಿದ್ರೆ ಹೇಗೆ ಅಂತ. ಸೊ ನಾರ್ಮಲಿ ಒಂದು ಬೆಸ್ಟ್ ಏನಂತ ಹೇಳಿದ್ರೆ, ಇನ್ ಕೇಸ್ ನಾವೇನಾದ್ರೂ ಹೇಳಿದ್ರೆ ಯಾರು ಕೂಡ ಬೇಡ ಅಂತ ಹೇಳೋದಿಲ್ಲ, ಆ ಕೆಲಸ ಮಾಡೋದು ಬೇಡ ಅಂತ ಯಾರು ಹೇಳೋದಿಲ್ಲ. ಅಂದ್ರೆ ನಾವು ಡಿಸೈಡ್ ಮಾಡುವಾಗಲೇ ಒಳ್ಳೆ ಕಾರ್ಯಕ್ರಮನ ಡಿಸೈಡ್ ಮಾಡ್ತೀವಿ. ಸೊ ಅವ್ರದ್ದು ಸಪೋರ್ಟ್ ಬರುತ್ತೆ ನಮಗೆ. ಅದು ಅಲ್ಲಿ ಕನ್ಫರ್ಮ್ ಆದ ನಂತರ, ಆ 11 ಜನ ಎಲ್ಲರೂ ಕನ್ಫರ್ಮ್ ಮಾಡಿದ ನಂತರ ನಾವು ಮೇನ್ ಗ್ರೂಪ್ ಏನಿದೆ ಅವರಿಗೆ ನಾವು ತಿಳಿಸ್ತೀವಿ. ಅಂದ್ರೆ ಈ ತರ ಕಾರ್ಯಕ್ರಮ ಮಾಡ್ತೀವಿ, ನಿಮ್ಗೆ ಸಪೋರ್ಟ್ ಬೇಕು ಅಂತ. ಸೊ ನಮ್ಮ ಟೀಮ್ ಮೇಟ್ಸ್ ಇದುವರೆಗೆ ಯಾರು ನೋ ಅಂತ ಹೇಳಿಲ್ಲ. ಅದಕ್ಕೂ ಕೂಡ ಏನೇ ಮಾಡಿದ್ರು ಕೂಡ ನೀವು ಮುಂದೆ ಹೋಗಿ ನಾವು ಸಪೋರ್ಟ್ ಮಾಡ್ತೀವಿ ಅಂತಾನೆ ಹೇಳಿದ್ವಿ ವಿನಃ ಯಾರು ಕೂಡ ನೀವು ಆ ಕೆಲಸ ಮಾಡಬೇಡಿ, ಅದು ಸರಿ ಇಲ್ಲ ಅಂತ ಹೇಳಿದ್ದವರು ಇದುವರೆಗೆ ಯಾರು ಇಲ್ಲ. ಸೊ ಅದಕ್ಕೋಸ್ಕರ ನಾನು ಒನ್ಸ್ ಅಗೇನ್ ನಾವು 3 ಜನ ಇವತ್ತು ಮೇಕ್ ಸಮ್ಮನ್ ಸ್ಮೈಲ್ ನ 170 ಮೆಂಬರ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದು.
ಸೊ ಇನ್ ಕೇಸ್ ನಾವು ಇಲ್ಲಿ ಕುತ್ಕೊಂಡು ಮಾತಾಡ್ತಿದೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಗುರು ಆಗಿರ್ಬೋದು, ರಿಜ್ವಾನ್ ಆಗಿರ್ಬೋದು, ಜಾನ್ಸನ್ ಆಗಿರ್ಬೋದು, ಅವರ ಎಫರ್ಟ್ ಅಂತ ನಾನು ಹೇಳಲ್ಲ. ಇದು ಖಂಡಿತವಾಗ್ಲೂ ನಮ್ಮ ಟೀಮ್ ಮೇಕ್ ಸಮ್ ಒನ್ ಸ್ಮೈಲ್ ನ 170 ಮೆಂಬರ್ಸ್ ಏನಿದ್ದಾರೆ ಅವರದ್ದು ಎಫರ್ಟ್ ಆಗಿರ್ಬೋದು, ಡೆಡಿಕೇಶನ್ ಅಂಡ್ ಹಾರ್ಡ್ ವರ್ಕ್. ಎಸ್, ನಮ್ಮ ಜೊತೆಗೆ ಸುನಿಲ್ ನೆಲ್ಲಿಗುಡ್ಡೆ ಅವರಿದ್ದಾರೆ. ನಮಸ್ಕಾರ ಸುನಿಲ್. ಹಲೋ, ನಮಸ್ಕಾರ ಸುನಿಲ್. ಹಲೋ, ಮೇಕ್ ಸಮ್ ಒನ್ ಸ್ಮೈಲ್ ನಿಮ್ಮ ಮುಂದೆ ಇದೆ. ಹಲೋ, ನಮಸ್ತೆನಾ. ನಿಮಗೆ ನಮಸ್ತೆ. ಮಾತೆರೆಗ್ಲ ಐಟಿತ್ನ ಗುರುಪ್ರಸಾದ್ ಅವಡು ನಮ್ಮ ರಿಜ್ವಾನ್ ಫ್ರಾನ್ಸಿಸ್ ಮಾತೆರೆಗ್ಲ ಸೊಲ್ಮೆಲು. ಥ್ಯಾಂಕ್ ಯು ಸರ್. ಪನ್ಲೆ ಎಂಚಲ್ಲರ್ ಸೌಖ್ಯ. ಬಾರಿ ಒಂಜಿ ಎಡ್ಡೆ ವೇಲೆ ಮಾಡ್ತೊಂದುಲ್ಲೇರು ರಮಣ್ಣ. ಬಾರಿ ಖುಷಿ ಆಪುಂಡು ಮಕ್ಕಳನ್ನ ವರ್ಕ್ ತೋನಾಗ ದಯ ಪನ್ನಾಗ ಎಂಕ್ಲನ ತಂಡ ಒಂಜಿ ಸಂಕಷ್ಟ ಇತ್ತಿನ ಒಂಜಿ ಕಲಾವಿದರಿಗೆ ಪ್ರತಿ ವರ್ಷ ಪಂಡ ಒಂಜಿ 2 ವರ್ಷ ದಿಂಚ ಮಸ್ತ್ ಹೆಲ್ಪ್ ಮಾಡ್ತೊಂದುಲ್ಲೇರು. ಅವತ್ತಂದೆ ನಮ್ಮ ಓಲ್ಲ ಒಂಜಿ ಗುರ್ತಿಸ ದಿಂಚಿತ್ನ ಕಡೆ ಟಿಂಚಿತ್ನ ಬಡವೇರು ಉಳ್ಳೇರು ಪನ್ನಾಗ ಅಕ್ಲನ ಇಲ್ಲ ಪೋದು ಅಡ್ರೆಸ್ ಎತ್ತೊಂದ್ಬೋದು ಅಕುಲಾದೆ ಪೋದು ಕಿಟ್ಟು ವರ್ಕಿನಂಚಿನ ಕೆಲಸ ಮಾಡ್ತೊಂದುಲ್ಲೇರು. ಅವತ್ತಂದೆ ಬ್ಲಡ್ ಡೊನೇಟ್ ಅವಾರ್ಡ್ ಪ್ರತಿ ಒಂಜಿಲ ಎಡ್ಡೆ ಕೆಲಸ ಮಂತೊಂದುಲ್ಲೇರು. ಬಾರಿ ಖುಷಿ ಆಪುಂಡು ಮಕ್ಕಳನ್ನ ಟೀಮ್ ತೋನಾಗ. ಒಂಜಿ ರೀತಿ ಸರ್ಕಾರ ಮನ್ಪುನೇನು ತಂಡದ ಮತ ಮಂತೊಂದುಲ್ಲೇರತ ಅಂದ ಬೊಕ್ಕ ಸೌಹಾರ್ದತೆ ಉಂಡು ಮಕ್ಕಳ. ಒವ್ವೇ ಜಾತಿ ಧರ್ಮ ಇಪ್ಪ ಅಂದೆ ನಮ್ಮ ಮಾತ ಒಂಜೇ ಪನ್ಪಿನ ನಮ್ಮ ಮಾತ ಇಂಡಿಯನ್ಸ್ ಪನ್ಪಿನ ಒಂಜಿ ಸೌಹಾರ್ದತೆ ಪತ್ತೊಂದು ಬಾರಿ ಪೊರ್ಲದ ವರ್ಕ್ ಮಾಡ್ತೊಂದುಲ್ಲೇರು. ಬಂಗದಕ್ಲೆಗ್ ಮಸ್ತ್ ಬಂಗದಕ್ಲೆಗ್ ಇಲ್ಲ ಕಟ್ಟ ಮುಂಚಿನ ಪ್ಲಾನ್ ಉಳ್ಳೇರು ಮಂತದೇರು ದುಂಬುಲ ಅತಿತ್ತೆ ಲಾಕ್ಡೌನ್ ಟೈಮ್ ಕೆಲವು ಕಿಟ್ಟುಗೋರೆ ಪೋನಾಗ 2 ಇಯರ್ಗೆ ತೂದು ಬಂದಿರೋದು ಇಂಚ ಇಂಚ ಕೆಲವು ಇಲ್ಲ ತೂನ ಬೇಜಾರ ಸುಮ್ಮನೆ ಎಂಕ್ಲೆಗ್ ಮಲ್ಪುನಂಚಿತ ಒಂಜಿ ಸರಿ ಮನ್ಪುನಂಚಿತ ಒಂಜಿ ವ್ಯವಸ್ಥೆ ಮನ್ಪೋ ಪನ್ಪಿನಂಜಿ ಭರವಸೆ ಕೊಡ್ತಾ ಎಂಕ್ಲಂತ. ಆ ಭರವಸೆ ಖಾಲಿ ಪುಕ್ಕಟೆ ಭರವಸೆ ಆಪು ಜಾಗಲ್ನ ದಯಪಂಡ ಮಂತು ತೊಜೆಪೋಯರ್ ಪನ್ಪಿನ ಕೆಪಾಸಿಟಿ ಉಂಡು ಆ ಜೋಕೊಳ್ಡ. ಎಸ್ ಸುನಿಲ್, ಥ್ಯಾಂಕ್ ಯು ಜಟ್ಟೆ ಪಾತ್ರೆ ಪಂಡರಕ್ಲಿ. ಥ್ಯಾಂಕ್ ಯು ಸುನಿಲ್ ಅಣ್ಣನ ಬಗ್ಗೆ ನಮ್ಮ ಪನೋಡ ಆಪುಂಡು ಅಂತೆ. ಸುನಿಲ್ ಅಣ್ಣ ನಮ್ಮ ಕೇಪಲ ಸಪೋರ್ಟ್ ಮಲ್ತೊಂದು ಬೈದೇರು. ನಮ್ಮ ಇನ್ ಕೇಸ್ ಅಲ್ಲ ಮಲ್ಪೋಡು ವರ್ಕ್ ಮಲ್ಪೋಡು ಅಂದಾಂಡಾರ್ ನಮ್ಮ ಅರೆಗ್ಲ ಪನ್ಪ ಇಂಚೆಂಚ ಮಲ್ತೊಂದಿಲ್ಲ ಸುನಿಲ್ ಅಣ್ಣ ನಮ್ಮ ದಾದೆ. ಸೊ ಆ ರೇಪಲ್ಲ ನಿಗುಲ್ ದುಂಪೋಲೆ ಎಂಕುಲ್ ಹೆಲ್ಪ್ ಕುಲ್ಲ ಅಂತ. ಸೊ ಅಂಚಿತ್ ನಗುಲ್ ಮಸ್ತ್ ಅನ್ನೋಲಿರ ಕುಡೊಂಜಿ ಜನನ ಆಬ್ವಿಯಸ್ಲಿ ನಮ್ಮ ಪನೋಡ ಆಪುಂಡು ಈ ಪ್ರೋಗ್ರಾಮ್ ವಚನ್ ಮಾನೈ ನಮ್ಮನ್ನ ಕುಡ್ಲದಾರ ಯಾರು ಆರೆಂಚ ಪಂಡೇನ ಅಣ್ಣೆ ಅಂದೆ ಲೆಕ್ಕ ಅಣ್ಣೆನೆ ಅಂದ ಲೆಕ್ಕ ಅಣ್ಣೆನೆ ಯಾರು. ಇನ್ ಕೇಸ್ ಎಂಕ್ ಪ್ರಾಬ್ಲಮ್ ಅಂಡ ಫಸ್ಟ್ ಎಂಕ್ ಎನ್ನ ಸ್ವಂತ ಇಲ್ಲದಾಗ ಆತ ನೆನಪಾಪು ನಿಜ ಎಂಕ್ ಪ್ರಾಬ್ಲಮ್ ಅಂಡ ರಪಕ್ ಎಂಕ್ ಪ್ರಾಬ್ಲಮ್ ನೆನಪಾಪಿನ ಅರ್ನ. ಸೊ ಅರೆಗ್ ಫೋನ್ ಮಲ್ತು ಪನ್ಪಿನಿ ಅಣ್ಣ ಇಂಚ ಅಂದ್ ಸೇಮ್ ಮೇಕ್ ಸಮ್ ಒನ್ ಸ್ಮೈಲ್ ಮಲ್ಪನಲ್ಲ ನರೆಗ್ ಫೋನ್ ಮಲ್ತು ಬಂದಿತ್ತೆ ಅಣ್ಣ ಇಂಚ ಮಲ್ತೊಂದಿಲ್ಲ ನಮ್ಮ ಇರ್ ಹೆಲ್ಪ್ ಮಲ್ಪೋಡು ಬಂದದ್ದು. ಸೊ ಅದು ಏಪಲ್ಲ ಹೆಲ್ಪ್ ಮಲ್ತೊಂದಿತ್ತೇರ್ ನಮಕ್ ಈ ಸಲ ನಮ್ಮ ಕಿಟ್ ಕೊರ್ರೆ ಫೋನಾಗ ಗೊತ್ತುಂಡಿತ್ತೆ ಕೋವಿಡ್ ಗೈಡ್ ಲೈನ್ಸ್ ಉಂಡು ರೂಲ್ಸ್ ಉಂಡು ಪೋರೆಜ್ಜಿ ಅಂಚಿಂಚಿ ಪುರ ಪೋರೆ ಪೂಜಿ ಆಗಲ್ನ ಪುರ ರೂಲ್ಸ್ ಉಂಡು. ಬಟ್ ನಾನು ಅದಕ್ಕೆ ಫೋನ್ ಮಲ್ತು ಪನೊಂದಿತ್ತೆ ಅಣ್ಣ ಇಂಚ ಸೊ ಆರೆ ಪೊಲೀಸ್ಗಳ ಪಾತ್ರ ಹೊಂದಿತ್ತೇರು ಪರ್ಮಿಷನ್ ಪುರ ಕೊರೊಂದಿತ್ತೇರು ನಮಕ್. ಸೊ ಅರೆಗ್ ಈ ಟೈಮ್ ನಮ್ಮ 3 ಜನ ಅಂಚಿನ ನಮ್ಮನ್ನ ಟೀಮ್ ಮೇಕ್ ಸಮ್ ಒನ್ ಸ್ಮೈಲ್ ನ ಕಡಿದಾರೆ ಒಂದು ಸ್ಪೆಷಲ್ ಆದ ಥ್ಯಾಂಕ್ಸ್ ಪನೊಂದಿಲ್ಲ ವಚನ್ ಮಾನಾಯ್ ಪಂದಾರ್ ಪುದರ್. ಎಸ್, ಬಹುಶಃ ಈ ರೀತಿಯಾದಂಥ ಕೆಲವು ವ್ಯಕ್ತಿಗಳು ಅವರ ಬೆಂಬಲದೊಂದಿಗೆ ನೀವು ಮುನ್ನಡೆಸಲಿಕ್ಕೆ ಸಾಧ್ಯ ಆಗಿದೆ ಅಂತ ಅನ್ನುವಂಥದ್ದು. ಈ ಲಾಕ್ಡೌನ್ ಅಂದರೆ ಕಳೆದ ಲಾಕ್ಡೌನಲ್ಲೂ ಕೂಡ ನೀವು ಮಾಡಿದ್ದೀರಿ, ಕೆಲಸವನ್ನು ಮಾಡಿದ್ದೀರಿ. ಈ ಲಾಕ್ಡೌನಲ್ಲೂ ಕೂಡ ವಿಶೇಷವಾಗಿ ಮಾಡ್ತಾ ಇದ್ದೀರಿ. ಅದ್ರ ಬಗ್ಗೆ ನಾನು ಪ್ರಶ್ನೆ ಕೇಳಬೇಕು. ಒಂದು ಸಣ್ಣ ಬ್ರೇಕ್ ತಗೊಳ್ತೇನೆ. ಬ್ರೇಕ್ ನಂತರ ಮತ್ತೆ
ಓಕೆ, ಮತ್ತೊಮ್ಮೆ ಸ್ವಾಗತ. ನಾನು ಇಲ್ಲಿ ಕೆಲವು ಆ್ಯಕ್ಟಿವಿಟೀಸ್ ನೋಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಿಮಗೆ ಹೊಳೆದಂಥ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನು ನೀವು ಮಾಡ್ತಾ ಹೋದ್ರಿ. ಒಂದೆಡೆಯಲ್ಲಿ ಹೇಳಿದ್ರಿ ಶಾಲೆಗಳಿಗೆ ನೀವು ಆ ಕಲರ್ಫುಲ್ ಮಾಡುವಂಥ ಆ್ಯಕ್ಟಿವಿಟೀಸನ್ನು ಮಾಡಿದ್ರಿ ಅಂತ ಅನ್ನೋದು. ಇನ್ನು ಬೇರೆ ಶಾಲೆಯ ಆ್ಯಕ್ಟಿವಿಟೀಸ್ಗಳು ಶೈಕ್ಷಣಿಕವಾಗಿ ಸಂಬಂಧಪಟ್ಟಾಗಿ ಏನು ಮಾಡಿದ್ರಿ? ಶೈಕ್ಷಣಿಕವಾಗಿ ನಾವು ಮಾಡಿರುವಂಥದ್ದು ನಮ್ಮದು ಕಾರ್ಕಳದ್ದು ಶಿಕ್ಷಣಾಧಿಕಾರಿ ಅವರು ಇದ್ದಾರೆ, ಶಶಿಧರ್ ಅಂತ. ಸೊ ಅವರು ಮತ್ತು ನಾವು ನಮ್ಮದು ಒಂದು ಕಾನ್ಸೆಪ್ಟ್ ಗುಬ್ಬಚ್ಚಿ ಸ್ಪೀಕಿಂಗ್ ಅಂತ. ಸೊ ನಿಮ್ಗೆ ಗೊತ್ತಿರ್ಬೋದು, ನಮಗೆ ಕನ್ನಡ ಮೀಡಿಯಂ ಸ್ಕೂಲ್ ನಾವೆಲ್ಲ ಕಲ್ತಿರುವಂಥದ್ದು. ಕನ್ನಡ ಮೀಡಿಯಂ ಮಕ್ಕಳಿಗೆ ಇಂಗ್ಲೀಷ್ ಅಂತ ಹೇಳಿದರೆ ತುಂಬ ಕಷ್ಟ ಮಾತಾಡೋದು, ಕಮ್ಯುನಿಕೇಷನ್ ತುಂಬ ಪ್ರಾಬ್ಲಮ್ ಇರುತ್ತೆ. ಸೊ ನಮಗೆ ಆ ಪ್ರಾಬ್ಲಮ್ ಫೇಸ್ ಮಾಡಿದ್ವಿ ನಾವು. ಆದರೆ ಈಗಿನ ಮಕ್ಕಳಿಗೆ ಆ ಥರ ಪ್ರಾಬ್ಲಮ್ ಆಗೋದು ಬೇಡ ಅಂತ ಕನ್ನಡ ಮೀಡಿಯಂ ಮಕ್ಕಳಿಗೆ ನಾವು ಇಂಗ್ಲೀಷ್ ಕಲಿಸುವಂತಹ ಒಂದು ಕಾನ್ಸೆಪ್ಟನ್ನು ತಗೊಂಡು ಬಂದು, ಆ ಒಂದು ಟೀಚರ್ ಏನಿದ್ದಾರೆ ಇಂಗ್ಲೀಷ್ ಕಲಿಸುವಂಥ ಟೀಚರ್ ಇದ್ದು ಪೇಮೆಂಟ್ ಏನಿದೆ ಅಂದರೆ ಸ್ಯಾಲ್ರಿ ಏನಿದೆ ಅದನ್ನು ನಮ್ಮ ಸಂಸ್ಥೆಯಿಂದ ನಾವು ಕೊಡ್ತಾ ಇರುವಂಥದ್ದನ್ನು ಶುರು ಮಾಡಿದ್ವಿ, ಗುಬ್ಬಚ್ಚಿ ಸ್ಪೀಕಿಂಗ್ ಅಂತ. ಸೊ ಅದರೊಟ್ಟಿಗೆ ನಾವು ಬೇರೆ ಬೇರೆ ಕಾನ್ಸೆಪ್ಟ್ ಕೂಡ ಇದೆ. ಅದು ಆರ್ಫನೇಜ್ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ರಿ. ಕರೆಕ್ಟ್, ಅದು ಸೆಲೆಬ್ರೇಟ್. ಏನು ಹೇಳಿದೆ ಸರ್, ಆಶ್ರಮದಲ್ಲಿ ಈಗ ಎಲ್ಲರೂ ಆಶ್ರಮಕ್ಕೆ ಹೋಗಿ ಅವರವರ ಬರ್ಡೇ ಸೆಲೆಬ್ರೇಷನ್ ಮಾಡ್ತೇವೆ. ಈಗ ಅದೊಂದು ಟ್ರೆಂಡಿಂಗ್ ಆಗಿಬಿಟ್ಟಿದೆ, ಆಶ್ರಮಕ್ಕೆ ಹೋಗೋದು, ನಮ್ಮ ಬರ್ಡೇ ನಾವು ಮಾಡೋದು. ಆದರೆ ಆಶ್ರಮದಲ್ಲಿ ಇರೋರ್ದು ಬರ್ಡೇ ಯಾರು ಮಾಡೋದಿಲ್ಲ, ಅವ್ರಿಗೆ ಕೇಳೋರು ಯಾರು ಇರೋದಿಲ್ಲ. ಏನೊಂದು ಊಟ ಏನು ಕೊಟ್ಟು ಬರ್ತಾರೆ. ಆದರೆ ನಾವು ಒಂದು ಗ್ರೂಪ್ ಡಿಸೈಡ್ ಮಾಡಿ ಅಲ್ಲಿ ಹೋಗುವ, ಅವ್ರದ್ದು ಬರ್ಡೇ ಸೆಲೆಬ್ರೇಟ್ ಮಾಡಬೇಕಂತ ಒಂದು ಡಿಸೈಡ್ ಮಾಡಿ ಆ ಥರ ಸ್ಟಾರ್ಟ್ ಮಾಡಿದ್ದೇವೆ. ಒಂದು ಕಳೆದ 5 ತಿಂಗಳಿಂದ 5 ಆಶ್ರಮ ವಿಸಿಟ್ ಮಾಡಿ, ಅಲ್ಲಿ ಇರುವ ಒಂದೊಂದು ಆಶ್ರಮದಲ್ಲಿ 3-4 ಜನ ಬರ್ಡೇ ಇರ್ತದೆ. ಅಲ್ಲಿ ಹೋಗಿ ಅವ್ರದ್ದು ಬರ್ಡೇ ಮಾಡೋದು, ಮತ್ತು ಅಲ್ಲಿ ಒಂದು ತಿಂಗಳಿಗೆ ಬೇಕಾಗಿರೋ ಸಾಮಾನು ಕೊಡೋದು, ಆ ಥರ ಮಾಡ್ತಿದ್ದೇವೆ ನಾವು. ಇನ್ನು ಬೇರೆ ಆಕ್ಟಿವಿಟೀಸ್ಗಳು? ಲಾಸ್ಟ್ ದೀಪಾವಳಿ ನಮ್ದು ಅದು ನೋಡಿದೆ, ಮರೆತೋಯ್ತು ನನಗೆ. ಲಾಸ್ಟ್ ದೀಪಾವಳಿ ನಾವೊಂದು ತುಂಬಾ ಮನೆಗೆ ಸೋಲಾರ್, ಈಗ ತುಂಬಾ ಅಂದ್ರೆ ಅವರಿಗೆ ಪ್ರಾಪರ್ ಇಲ್ಲಿಗಲ್ ಹೇಳಲಿಕ್ಕೆ ಆಗಲ್ಲ ನಾನು, ಅಂದ್ರೆ ಅವರಿಗೆ ಪ್ರಾಪರ್ ಡಾಕ್ಯುಮೆಂಟ್ಸ್ ಇರಲ್ಲ ಅವರು ನಿಲ್ಲುವ ಜಾಗದಲ್ಲಿ. ಬಟ್ ಅವರಿಗೆ ಡೋರ್ ನಂಬರ್ ಇರದೆ, ಕರೆಂಟ್ ಇರಲ್ಲ, ಮನೆ ಸಹ ಅಂಥದ್ದೇ ಇರ್ತದೆ. ಬಟ್ ಆ ಮನೆಗೆ ನಾವು ಸೋಲಾರ್ ಹಾಕಿ ಕೊಟ್ಟಿದ್ದೇವೆ ನಾವು. 12ರಿಂದ 13 ತನಕ ಮನೆಗಳಿಗೆ ಸೋಲಾರ್ ಹಾಕಿ ಕೊಟ್ಟಿದ್ದೇವೆ ನಾವು. ಪ್ಲಸ್ ಕೆಲವು ಮನೆ ಕಟ್ಟಿದ್ದಾರೆ, ಏನಾದ್ರು ಲೋನ್ ಮಾಡಿ ಕಷ್ಟದಲ್ಲಿ ಮನೆ ಎಲ್ಲ ಕಟ್ಟಿದ್ದಾರೆ, ಅವರಿಗೆ ಕರೆಂಟ್ ಕನೆಕ್ಷನ್ ಮಾಡ್ಲಿಕ್ಕೆ ಅವ್ರ ಹತ್ರ ಹಣ ಇರಲ್ಲ. ಅಂತ ಮನೆಗಳಿಗೆ 4 ಮನೆಗಳಿಗೆ ನಾವು ಕಂಬದಿಂದ ನಾವು ಮೀಟರ್ ಎಲ್ಲ ಎಳೆದು ಮನೆಗೆ ಕರೆಂಟ್ ಕೊಟ್ಟಿದ್ದೇವೆ ನಾವು. ಅದು ಲಾಸ್ಟ್ ದೀಪಾವಳಿಗೆ ಮಾಡಿದ್ ನಾವು. ಸರ್ಕಾರ ಮಾಡೋ ಕೆಲಸ ನೀವು ಮಾಡ್ತೀರಿ, ಸರ್ಕಾರವನ್ನು ಸೋಮಾರಿ ಮಾಡ್ತೀರಾ ಅಂತ. ಸರ್ಕಾರ ಇನ್ನು ಸುಮ್ಮನೆ ಕೂತ್ಕೊಳ್ಬೇಕು. ನಾವೆಲ್ಲ ತೆರಿಗೆ ಕಟ್ಟುದು ಸರ್ಕಾರಕ್ಕೆ, ನೀವು ನಿಮ್ಮ ಹಣವನ್ನು ಅಥವಾ ಯಾರಿಂದಲೋ ಕಾಡಿ ಬೇಡಿ ಪಾಪ ಜನರ ಕೆಲಸ ಮಾಡುವಂತ ಸೇವೆಯನ್ನು ಮಾಡ್ತಾ ಇದ್ದೀರಿ. ಇನ್ನು ಬೇರೆ ಸ್ಪೆಷಲಿ ಆಗಿ ಏನು? ಇನ್ನೊಂದು ನಾವು ಕಾನ್ಸೆಪ್ಟ್ ತಗೊಂಡು ಬಂದಿರುವಂಥದ್ದು ಈ ಸ್ಟೇ ಅನಿಮಲ್ಸಿಗೆ. ನಮಗೆ ಈ ಈ ವರ್ಲ್ಡಲ್ಲಿ ನಮಗೆ ಜೀವನ ಮಾಡುವಂತಹ ರೈಟ್ಸ್ ಇದೆ ಅಂತ ನಾವೆಲ್ಲರೂ ಹೇಳ್ತೀವಿ. ಸೇಮ್ ಟೈಮ್ ಈ ಪ್ರಾಣಿ ಇರ್ಬೋದು, ಈ ಪಕ್ಷಿಗಳಿರ್ಬೋದು, ಈ ಮರ ಇರ್ಬೋದು, ಎಲ್ಲದಕ್ಕೂ ಕೂಡ ಒಂದು ಅಂದರೆ ಜೀವನ ಸಾಗಿಸುವಂತಹ ಒಂದು ಇದೆ. ಅವರು ಸಹ ಜೀವನ ಮಾಡಬೇಕು ನಮ್ಮ ಜೊತೆಗೆ. ಬಟ್ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಿರ್ತೀವಿ, ಅವರ ಬಗ್ಗೆ ಯಾರೂ ಯೋಚನೆ ಮಾಡೋದಿಲ್ಲ. ಸೊ ನಾವೇನು ಯೋಚನೆ ಮಾಡಿದ್ವಿ ಅಂತ ಹೇಳಿದ್ರೆ, ಈ ಒಂದು ಸ್ಟೇ ಅನಿಮಲ್ಸಿಗೋಸ್ಕರ ಅಂತ ಮೇಕ್ ಸಮ್ಮನ್ ಸ್ಮೆಲ್ ಫಾರ್ ದಿ ಸ್ಟ್ರೀಟ್, ಸೂಜನ್ ಅಂತ ನಮ್ದು ಗ್ರೂಪ್ ಇದು ಯಂಗೆಸ್ಟ್ ಮೆಂಬರ್, ಅವರು ಈ ಕಾನ್ಸೆಪ್ಟ್ ಅನ್ನು ತಗೊಂಡು ಬಂದದ್ದು, ಅವ್ರು ಮತ್ತು ಅವ್ರದ್ದು ಫ್ರೆಂಡ್ಸ್. ಇದರ ಅಡಿಯಲ್ಲಿ ನಾವು ಈ ಸ್ಟೇ ಅನಿಮಲ್ಸ್ ಅನ್ನ ಯಾರೆಲ್ಲ ಫೀಡ್ ಮಾಡ್ತಾರೆ, ಮಂಗಳೂರಲ್ಲಿ ಆಗಿರ್ಬೋದು, ಎಲ್ಲಾದ್ರೂ ಬೇರೆ ಕಡೆಯಲ್ಲಿ ನಮ್ಮ ನಿಯರ್ ಬೈ ಯಾರಾದ್ರೂ ಫೀಡ್ ಮಾಡೋರು ಇದ್ರೆ ಅವರಿಗೆ ನಾವು ಇನ್ ಕೇಸ್ ಫಿನಾನ್ಷಿಯಲ್ ಸಪೋರ್ಟ್ ಆದರೆ ಫಿನಾನ್ಷಿಯಲ್ ಸಪೋರ್ಟ್ ಮಾಡ್ತೀವಿ. ಆರ್ ಎಲ್ಸ್ ಅವರಿಗೆ ಏನಾದರೂ ರೈಸ್ ಬೇಕಾದರೆ, ಅಂದರೆ ಅವರಿಗೆ ಫೀಡ್ ಮಾಡಲಿಕ್ಕೆ ರೈಸ್ ಬೇಕಾದರೆ ರೈಸ್ ಅಂದರೆ ಕೊಡ್ತೀವಿ ನಾವು. ಸೊ ಆ ಥರದ್ದು ಸಪೋರ್ಟನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಸ್ಟೇ ಅನಿಮಲ್ಸಿಗೋಸ್ಕರ ಅಂತ. ಸೊ ಈ ಎಟ್ ಪ್ರೆಸೆಂಟ್ಲಿ ನಮ್ಮದು 4 ಕಾನ್ಸೆಪ್ಟ್ ಇದೆ. ಮೇ ಬಿ ಇನ್ ಫ್ಯೂಚರಲ್ಲಿ ಇನ್ನೂ ತುಂಬ ಕಾನ್ಸೆಪ್ಟನ್ನು ತಗೊಂಡು ಬಂದು ಸೊಸೈಟಿಗೆ ಹೆಲ್ಪ್ ಆಗೋ ಥರ ನಾವೇನಾದರೂ ಮಾಡಬೇಕು ಅಂತ ಪ್ಲಾನ್ ಇದೆ. ಕಳೆದ ಲಾಕ್ಡೌನಲ್ಲಿ ಯಾವ ರೀತಿ ಪ್ರತಿಸ್ಪಂದಿಸಿದ್ರಿ? ಯಾವ ರೀತಿ ಯೋಜನೆಗಳು, ಅಂದರೆ ಅದು ಅನಿವಾರ್ಯವಾಗಿ ಬಂತು, ಅನಿರೀಕ್ಷಿತವಾಗಿ ಬಂತು? ಕಳೆದ ಲಾಕ್ಡೌನಲ್ಲಿ ಎಲ್ಲರೂ ಕಿಟ್ ಕೊಟ್ಟಿದ್ದಾರೆ ಸರ್. ಆವಾಗ ನಾವು ಕಿಟ್ ಕೊಡೋದು ಯಾವುದೂ ಪ್ಲಾನ್ ಮಾಡಲಿಲ್ಲ. ಅಂದರೆ ಎಲ್ಲರೂ ಕಿಟ್ ಕೊಡ್ತಿದ್ರು, ಪ್ರತಿ ಒಂದು ಸಂಘ ಸಂಸ್ಥೆ. ಅಂದರೆ ಅವ್ರಿಗೆ ಗೊತ್ತಿರಲಿಲ್ಲ 2ನೇ ಅಲೆ ಬರ್ಬೋದು, ನಮಗೂ ಗೊತ್ತಿರಲಿಲ್ಲ. ಎಲ್ಲರೂ ಕಿಟ್ ಕೊಟ್ಟಿದ್ದಾರೆ. ಆವಾಗ ನಾವು ಈ ಆಶಾ ಕಾರ್ಯಕರ್ತಿರ್ತಾರಲ್ಲ, ನಾವು ಆವಾಗ ಮೂಡುಬಿದಿರೆ ತಾಲೂಕು ಸೆಲೆಕ್ಟ್ ಮಾಡಿದ್ದೇವೆ. ಮೂಡುಬಿದಿರೆ ತಾಲೂಕು ಸೆಲೆಕ್ಟ್ ಮಾಡಿ ಅಲ್ಲಿ ಒಂದು ಅರೌಂಡ್ 80 ಆಶಾ ವರ್ಕರ್ಸ್, ಅವರಿಗೆ ಒಂದು ಮೂಡುಬಿದಿರೆ ಒಂದು ಸಮಾಜ ಮಂದಿರದಲ್ಲಿ ಒಂದು ಸಣ್ಣ ಇವೆಂಟ್ ಇಟ್ಟು ಅವರಿಗೆ ಕೊಡೆ ಇರಲಿ, ಬ್ಯಾಗ್ ಇರಲಿ, ವಾಟರ್ ಬಾಟಲ್ ಇರಲಿ, ಆ ಥರ ನಾವು ಒಂದು ಕೊಟ್ಟು ಒಂದು ಸನ್ಮಾನ ಮಾಡಿದ್ದೇವೆ ಅಷ್ಟೇ. ಆ ಥರದ್ದು ಯಾವುದು ಇವೆಂಟ್ ಮಾಡುವಾಗ ಲಾಂಗ್ ಟರ್ಮ್ ಎಣಿಸಿ ಮಾಡೋದು. ಈಗ ಎಜುಕೇಶನ್ ಆಗ್ಲಿ, ನಾವು ಇದು ಬ್ಯಾಗ್ ಆಗ್ಲಿ,
ಎಲ್ಲ ಲಾಂಗ್ ಟರ್ಮ್ ಹೌದು. ನೋಡಿಯೇ ಕೊಡ್ತೇವೆ ಹಾಗೆ. ಸರಿ ಸರಿ. ಈಗ ಕಿಟ್ಗಳನ್ನ ಕೊಡುವಂಥದ್ದು ಸಾಧಾರಣ ಎಷ್ಟು ದಿನಗಳವರೆಗೆ ಅಂತ ಕೊಡ್ತೀರಾ, ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೀರಾ? ಈಗ ಕೊಡ್ತಾ ಇರುವಂಥ ಕಿಟ್ಗಳನ್ನು ಈಗ ಇಲ್ಲ 500 sir. ಮನೆಗಳನ್ನು ನೀವು ಆಯ್ಕೆ ಮಾಡಿದ್ದೀರಿ. ಅಂದ್ರೆ ಈಗ ಎಟ್ ಪ್ರೆಸೆಂಟ್ಲಿ ನಾವು 500 ಆಲ್ರೆಡಿ ಕ್ರಾಸ್ ಆಯ್ತು ನಮ್ದು. ಇನ್ನು ಇನ್ ಕೇಸ್ ಫೈನಾನ್ಷಿಯಲ್ ಸಪೋರ್ಟ್ ನಮ್ಗೆ ಏನಾದ್ರು ಬಂದ್ರೆ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡ್ತೀವಿ ನಾವು. ಅಂದ್ರೆ ಈಗ ನಾವು ಯಾರು ಯಾಕಂದ್ರೆ ಆ ಕಾಲ್ ಮಾಡ್ತಾರೆ, ಕುಟುಂಬಕ್ಕೆ ಒಂದು ಇಂತಿಷ್ಟು ದಿನಗಳು ಆಗ್ಬೋದು ಅಷ್ಟೇ. ಕರೆಕ್ಟ್, ಮತ್ತೆ ಯಾರಾದ್ರೂ ಕೊಟ್ರೆ ಸರಿ. ಎಕ್ಸಾಕ್ಟ್ಲಿ. ಈ ಟೈಮಲ್ಲಿ ಕೆಲಸ ಇಲ್ಲಲ್ಲ ಸರ್, ಸೊ ಈಗ ಮತ್ತೆ ಕಂಟಿನ್ಯೂ ಆಗ್ತದೆ ಲಾಕ್ಡೌನ್. ಮತ್ತೆ ಕಂಟಿನ್ಯೂ ಆದ್ರೆ ಖಂಡಿತವಾಗ್ಲೂ ನಮ್ಮ ಕೈಯಿಂದ ಏನಾಗುತ್ತೆ, ಇನ್ ಕೇಸ್ ನಮ್ಮ ಕೈಯಿಂದ ಆದ್ರೆ ಖಂಡಿತವಾಗ್ಲೂ ನಾವು ಪುನಃ ಸಪೋರ್ಟ್ ಮಾಡ್ತೀವಿ ಅವರಿಗೆ. ಪ್ಲಸ್ ಇನ್ ಕೇಸ್ ನಾವು ಈಗ ಲಾಕ್ಡೌನ್ ಲಿಫ್ಟ್ ಮಾಡಿದ್ರೆ ಮತ್ತೆ ನಾವು ಕೊಡ್ಲಿಕ್ಕೆ ಹೋಗೋದಿಲ್ಲ, ಅಂದ್ರೆ ಲಾಕ್ಡೌನ್ ಓವರ್ ಆದ್ರೆ. ಯಾಕಂದ್ರೆ ಇನ್ ಕೇಸ್ ನಾವು ಕೊಟ್ರೆ ಕೆಲವರು ಇವ್ರು ಹೇಳಿದ ಹಾಗೆ ಕೆಲವರ ಮನೆಯಲ್ಲಿ ಕುಡಿಯೋರು ಇರ್ತಾರೆ. ಸೊ ಆ ಮನೆಯಲ್ಲಿ ಒಬ್ಬ ಕುಡಿಯುವವ ಇದ್ರೆ ಕೂಡ ನಮ್ಗೆ ಗೊತ್ತಿರುತ್ತೆ ಯಾವ ತರ ಇರುತ್ತೆ ಅವ್ರದ್ದು ಲೈಫ್ ಅಂತ. ಸೊ ಇನ್ ಕೇಸ್ ನಾವೇನಾದ್ರೂ ಇದನ್ನೇ ಆಶ್ರಯಿಸ್ಕೊಂಡಿರ್ತಾರೆ, ಅದನ್ನೇ ಆಶ್ರಯ ಅವ್ರು ದುಡಿಲಿಕ್ಕೂ ಮಾಡ್ಕೊಂಡಿರ್ತಾರೆ, ಅವ್ರು ದುಡಿಲಿಕ್ಕೆ ಹೋಗುದಿಲ್ಲ, ಸೋಮಾರಿಗಳಾಗ್ತಾರೆ. ಹೌದು. ಸೊ ಆತರ ಆಗೋದು ಬೇಡ. ಇನ್ ಕೇಸ್ ಜೆನ್ಯೂನ್ ಇದೆ ಮನೆಯಲ್ಲಿ, ಮೇ ಬಿ ತುಂಬಾ ಪ್ರಾಯ ಆಗಿದೆ ಅವರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಸೊ ಆ ತರದ್ದು ಸಿಚುವೇಶನ್ ಬಂದ್ರೆ ಖಂಡಿತವಾಗ್ಲೂ ನಾವು ಹೆಲ್ಪ್ ಮಾಡ್ತೀವಿ. ಈ ಪ್ಲಾನಿಂಗ್ ಬಹಳ ಖುಷಿ ಆಯ್ತು. ಯೋಜನೆ ಒಂದೊಂದು ಹೆಸರು ಕೊಟ್ಟಿದ್ರು, ಒಂದೊಂದಕ್ಕೆ ಗುಬ್ಬಚ್ಚಿ ಸ್ಪೀಕಿಂಗ್, ಮತ್ತೆ ಆರ್ಫನ್ಸ್ ಬರ್ಡೇ ಫಾರ್ ದಿ ಸ್ಟ್ರೀಟ್ ಅಂತ, ಫಾರ್ ದ ಸ್ಟ್ರೀಟ್, ಮೇಕಿಂಗ್ ಕಲರ್ಫುಲ್. ಸೊ ಬಹುಶಃ ಸೊ ಆ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಇದಕ್ಕೆ ಹೆಸರು ಇಡಬೇಕು ಅಂತ ಯೋಜನೆ ಪ್ಲಾನಿಂಗ್ ಮಾಡುವಾಗಲೇ ಅದಕ್ಕೆ ಒಂದು ಹೆಸರು ಇಟ್ಕೊಂಡು ಮಾಡ್ತೀರಾ ಅಂತ ಅನ್ನುವಂಥದ್ದು ಎಲ್ಲದಕ್ಕೂ ಕರೆಕ್ಟ್. ಸೊ ಏನೇ ನಾವು ಅಂದ್ರೆ ಲಾಂಗ್ ಟರ್ಮ್ ಮಾಡುವಂತ ಪ್ಲಾನ್ ಏನಾದ್ರೂ ಇದ್ರೆ ಅದಕ್ಕೆ ನಾವು ಹೆಸರಿಡ್ತೀವಿ. ಅಂದ್ರೆ ಈಗ ಕೋವಿಡ್ ಕಿಟ್ಟಿದ್ದು ನಮ್ದು ಲಾಂಗ್ ಟರ್ಮ್ ಅಲ್ಲ. ಅಂದ್ರೆ ಈಗ ಕೋವಿಡ್ ಬಂದಿದೆ, ಮೇ ಬಿ ಕೋವಿಡ್ ನಾಳೆ ಅಂದ್ರೆ ಮುಂದೆ ಹೋಗ್ಬೋದು. ಸೊ ಬಟ್ ಈ ತರದ್ದು ಕಾನ್ಸೆಪ್ಟ್ ಏನಿದೆ, ಮೇಕ್ ಇಟ್ ಕಲರ್ಫುಲ್ ಆಗಿರ್ಬೋದು, ಆರ್ಫನ್ಸ್ ಬರ್ಡೇ, ಇಟ್ ಇಸ್ ಲೈಕ್ ನಾವು ಯಾವ ತರ ತನಕ ಇರ್ತೀವಿ ಅಲ್ಲಿ ತನಕ ಈ ಪ್ರೋಗ್ರಾಮ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಅಲ್ಲ, ಇದು ಬಹುಶಃ ನೀವೇ ಹೇಳುವ ಹಾಗೆ ಎಲ್ಲೋ ಒಂದ್ ಕಡೆಯಲ್ಲಿ ಲಾಕ್ಡೌನ್ ಬರ್ತದೆ, ಅದು ಹೋಗಿ ಬಿಡುತ್ತದೆ, ಮತ್ತೆ ಬಹುಶಃ ನೀವೇ ಹೇಳುವ ಹಾಗೆ ಸರಿ, ಅದು ಇಲ್ಲಿಗೆ ನಿಲ್ಲಬೇಕು. ಅದು ಈ ಕಿಟ್ಗಳನ್ನು ಕೊಡುವಂಥದ್ದು ಏನಿದೆ ಆಕ್ಚುಲಿ ಅದು ನಿಲ್ಲಬೇಕು. ಆಕ್ಚುಲಿ ಏನಂದ್ರೆ ಅವರು ದುಡಿಯುವಾಗ, ಆದ್ರೆ ಹೊರಗಿನ ಪರಿಸ್ಥಿತಿಗಳು ಹಾಗೆ ಇಲ್ಲದೇ ಇದ್ದಾಗ ಏನು ಮಾಡ್ಲಿಕ್ಕೂ ಆಗೋದಿಲ್ಲ ಅಂತ ಅನ್ನೋದು. ನಾವೆಲ್ಲೋ ಒಂದು ಕಡೆಯಲ್ಲಿ ಲಾಕ್ಡೌನ್ಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಊಟ ಕೊಡೋದು, ಒಪ್ಪತ್ತಿನ ಊಟ ಕೊಡೋದು, ಆಹಾರ ಕೆಟ್ಟು ಕೊಡೋದು ಇಷ್ಟಕ್ಕೆ ಸೀಮಿತ ಆಗಿಬಿಡುತ್ತೆ. ಬಹುಶಃ ನಿಮ್ಮ ಯೋಜನೆಗಳೇನಿದೆ ಅದು ಬಹಳ ಕ್ರಿಯೇಟಿವ್ ಆಗಿದೆ. ನೀವು ಒಂದು ಗುರಿ ಇಟ್ಟುಕೊಂಡು ಮಾಡ್ತಾ ಇದ್ರಿ, ಇಂಥದ್ದೇ ಆಗಬೇಕು ಅಂತ ಅನ್ನೋದು. ಅದು ಯಾವತ್ತೂ ಒಂದು ಈ ಸೊಸೈಟಿ ಓಪನ್ ಆಗಿರುವಾಗ ಇರುವಂಥ ಒಂದು ಸಮಸ್ಯೆಗಳು, ಇದೀಗೆಲ್ಲವೂ ಬಂದಾಗಿ ಒಳಗಿರುವಾಗ ಇರುವಂಥ ಒಂದು ಸಮಸ್ಯೆ ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು. ಸೊ ಇಲ್ಲಿ ನನಗೆ ಒಂದು ಏನು ಕಾಣ್ತಾ ಇದೆ ಅಂದರೆ, ಇಂಥ ಗುಂಪುಗಳು ಮಾಡುವಾಗ ನೀವೊಂದು ವಾಟ್ಸಪ್ಪಲ್ಲಿ ಗ್ರೂಪ್ ಓಪನ್ ಮಾಡುವಾಗಲೇ ಸ್ಟಾರ್ಟ್ ಆಗ್ತದೆ, ಎಲ್ರಿಗೂ ಅವರವ್ರದ್ದೇ ಆದಂಥ ಒಂದಷ್ಟು ಇಸಮ್ಗಳಿರ್ತದೆ. ಸೊ ಇದೆಲ್ಲ ಸಮಸ್ಯೆ ಆಗಲಿಲ್ವಾ ಅಂತ. ಅಮರ್ ಅಕ್ಬರ್ ಅಂತೋನಿ ಸೇರಿದಿರಿ, ಅಲ್ಲೇ ಶುರುವಾಗ್ತದೆ. ಸರ್, ಇದು ಗ್ರೂಪ್ ಅಲ್ಲಿ ಒಂದಷ್ಟು ಅವರದ್ದೇ ಆದಂಥ ರಾಜಕೀಯಗಳು, ಮತ್ತೊಂದು ಇನ್ನೊಂದು ಚರ್ಚೆಗಳು ಆಗ್ತದೆ. ಇಲ್ಲಿ ನಿಮ್ಮ ವಿಷನ್ ಒಂದಿದೆ, ಆ ವಿಷನ್ ಇದ್ದಾಗ ನೀವು ಅದರಲ್ಲೇ ನೋಡ್ಕೊಂಡ್ರೆ ಸರಿ. ಎಲ್ಲರೂ 170 ಮಂದಿ ಕೂಡ ಅಲ್ಲಿ ಏನೋ ಒಬ್ಬ ಡೈವರ್ಟ್ ಆದ್ರೂ ಕೂಡ ಸರ್ ಆಗಿದ್ರು ಸರ್. ಅಂದ್ರೆ ಗ್ರೂಪ್ ನಲ್ಲಿ ಶುರು ಮಾಡುವಂತ ಸಂದರ್ಭದಲ್ಲಿ ಆಗಿದ್ರು ಕೆಲವು ಜನ ಗ್ರೂಪ್ ನಲ್ಲಿ ಇದ್ರು. ಇನ್ ಕೆಲವು ಪೊಲಿಟಿಕಲ್ ಪೋಸ್ಟ್ ಹಾಕುವಂತದ್ದಾಗಿರ್ಬೋದು, ಆತರ ಎಲ್ಲ ಮಾಡ್ತಾ ಇದ್ರು. ನಾವು ರಿಮೂವ್ ಮಾಡಿದ್ವಿ ಇಮಿಡಿಯೇಟ್ಲಿ. ಅಂದ್ರೆ ನಮ್ಗೆ ಪೊಲಿಟಿಕಲ್ ಬೇಡ, ನಮ್ಮ ಮೂವರಿಗೆ ಅಂತ ಅಲ್ಲ, ಯಾರಿಗೂ ಬೇಡ ಪೊಲಿಟಿಕಲ್ಸ್, ಯಾರು ಇನ್ವಾಲ್ವ್ ಆಗೋದು ಬೇಡ. ಎಲ್ರು ಕೂಡ ಒಂದೊಂದು ಪಾರ್ಟಿನ ಸಪೋರ್ಟ್ ಮಾಡೋರು ಇರ್ತಾರೆ ನಮ್ಮ ಗ್ರೂಪ್ ಅಲ್ಲಿ. ಎಲ್ರು ಕೂಡ ಪರ್ಸನಲ್ ಆಗಿ ನಮ್ದು ಅಂತ ಒಂದು ಪಾರ್ಟಿ ಅಂತ ಇರ್ಬೋದು. ಬಟ್ ಗ್ರೂಪ್ ಅಂತ ಹೇಳುವಾಗ ನಾವು ಇಂಡಿವಿಜುವಲ್ ಆಗಿ ನಾವು ಹೇಳೋದಿಕ್ಕಾಗಲ್ಲ, ನಾನು ಬಿಜೆಪಿ ಅಥವಾ ನಾನು ಕಾಂಗ್ರೆಸ್ ಅಥವಾ ಇನ್ನೊಂದು ಪಕ್ಷ ಅಂತ ನಮ್ಗೆ ಹೇಳೋದಿಕ್ಕಾಗಲ್ಲ. ಸೊ ಎಲ್ರು ಕೂಡ ಒಟ್ಟಾಗಿ ನಾವು ಒಂದು ಕಾರ್ಯಕ್ರಮನ ಮಾಡೋದು. ವೆನ್ ಇಟ್ ಕಮ್ಸ್ ಟು ರಿಲಿಜನ್ ಕೂಡ ಸೇಮ್. ಸೊ ರಿಲಿಜನ್ ಅಂತ ನಾವು 3 ಜನ ಇಲ್ಲಿ ಕುತ್ಕೊಂಡಿರೋರೇ ಇದು. ಇನ್ ಕೇಸ್ ರಂಜಾನ್ ಬಂದ್ರೆ ನಾನು ಇವ್ರ ಮನೆಗೆ ಹೋಗ್ತೀನಿ, ಕ್ರಿಸ್ಮಸ್ ಬಂದ್ರೆ ನಾವು ಅವ್ರ ಮನೆಗೆ ಹೋಗ್ತೀವಿ, ಕೇಕ್ ಸಿಗತ್ತೆ, ನನಗೆ ಬಿರಿಯಾನಿ ಸಿಗತ್ತೆ. ಸೊ ನಮ್ಗೆ ಇದುವರೆಗೆ ಏನು ಪ್ರಾಬ್ಲಮ್ ಆಗಿಲ್ಲ ಸರ್. ಇಷ್ಟು ಇವೆಂಟ್ ಮಾಡ್ಕೊಂಡು ಬಂದಿದ್ದೀವಿ, 4-5 ವರ್ಷದಿಂದ ನಾವು ಪ್ರೋಗ್ರಾಮ್ ಮಾಡ್ಕೊಂಡು ಬಂದಿದ್ದೀವಿ. ನನ್ಗೆ ಇದುವರೆಗೆ ಕೂಡ ಯಾವುದೇ ಪ್ರಾಬ್ಲಮ್ ಆಗ್ಲಿಲ್ಲ. ಪರ್ಸನಲಿ ನಾನು ಹೇಳ್ತಾ ಇರೋದು, ನಾನು ಕಾಲೇಜ್ ಹೋಗುವಾಗ್ಲೂ ಕೂಡ ನನ್ನ ಫ್ರೆಂಡ್ಸ್ ಅಲ್ಲಿ ಕ್ರಿಶ್ಚಿಯನ್ಸ್ ಇದ್ರು, ಮುಸ್ಲಿಮ್ಸ್ ಇದ್ರು, ಎಲ್ಲರೂ ಕೂಡ ಇದ್ರು. ಆದ್ರೆ ಹೊರಗಿನ ಒತ್ತಡಗಳು ಬರ್ತಾ ಇರ್ತವೆ, ಬಂದಿದ್ದು ಸರ್. ಬಟ್ ಅದು ಡಿಪೆಂಡ್ ಆಗುತ್ತೆ ನಮ್ಮ ಮೇಲೆ, ತಕೊಳ್ಳೋರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ನಾನು ಸ್ಟ್ರಾಂಗ್ ಇದ್ದೀನಿ, ನಂದು ಒಂದು ವಿಲ್ ಪವರ್ ಇದೆ, ಗಟ್ ಫೀಲಿಂಗ್ ಇದೆ, ನಾನು ಸ್ಟ್ರಾಂಗ್ ಇದ್ದೀನಿ, ನನ್ಗೆ ಎಲ್ರು ಕೂಡ ಒಂದೇ. ಅದು ಮೇ ಬಿ ಮುಸ್ಲಿಂ ಆಗಿರ್ಬೋದು ಅಥವಾ ಕ್ರಿಶ್ಚಿಯನ್ಸ್ ಆಗಿರ್ಬೋದು ಅಥವಾ ಬೇರೆ ಯಾರು ಆಗಿರ್ಬೋದು, ನನ್ಗೆ ಎಲ್ರು ಕೂಡ ಒಂದೇ. ವೆನ್ ಇಟ್ ಕಮ್ಸ್ ಟು ಹ್ಯುಮ್ಯಾನಿಟಿ, ದಟ್ ಇಸ್ ಫಸ್ಟ್ ಫಾರ್ ಮೀ. ಎಸ್, ಏನ್ ಹೇಳ್ತೀರಿ ಸರ್? ಎಲ್ಲ ಸಮಾನ ಮನಸ್ಕರೇ ನಮ್ಮದ್ರಲ್ಲಿ. ಯಾವುದು ಜಾತಿ ಮತ
ಮತ್ತ ಬಡವರು ಶ್ರೀಮಂತರು ಅಂತ ಯಾರಿಲ್ಲ, ಎಲ್ಲರೂ ಇದ್ದಾರೆ. ಎಲ್ಲರಿಗೆ ಒಂದೇ ತರ ನೋಡ್ತೇವೆ ನಾವು. ನಿಮ್ಮ ವಿಷನ್ ಒಂದೇ. ಒಂದೇ ಒಂದೇ ಒಂದೇ. ಏನ್ ಹೇಳ್ತೀರಿ ಜಾನ್ಸನ್? ಸರ್ ಅದೇ ವಿಷನ್ಗೆ ನಾನು ಕಾನ್ಸಂಟ್ರೇಟ್ ಕ್ರಿಸ್ಮಸ್ಗೆ ಆಗುತ್ತೆ 170 ಮಂದಿ 169 ಮಂದಿ ಬರ್ಬೇಕು ಅವ್ರ ಮನೆಗೆ. ರಂಜಾನ್ಗೆ ಇವ್ರ ಮನೆಗೆ ಕೂಡ ಹಬ್ಬದ ಊಟ ತುಂಬಾ ಜನ ಬರೋದು. ಮಧ್ಯೆ ಮಧ್ಯೆ ಹೋಗ್ತಾ ಹೋಗ್ತಾ ಇರ್ತೀವಿ, ಹಾಗಾಗಿ ಮಾಮೂಲಿ ಆಗಿರುತ್ತೆ. ಎಸ್, ಕೊನೆಯದಾಗಿ ಬಹುಶಃ ತುಂಬ ಕನಸುಗಳನ್ನು ಇಟ್ಕೊಂಡಿದ್ದೀರಿ. ಲಾಕ್ಡೌನ್ ಅನ್ನೋದು ಬೇರೆ. ಈಗ ಬಹುಶಃ ನಿಮ್ಮ ಹತ್ರ ನಾನು ಚರ್ಚೆ ಮಾಡುವಾಗ ಈ ಕೋವಿಡ್-19 ಮತ್ತು ಲಾಕ್ಡೌನು ಈ ಸಂದರ್ಭದಲ್ಲಿ ಹಸಿದಿರುವವರಿಗೆ ಅಲ್ಲ, ಅದು ಇಡೀ ಒಂದು ನಮ್ಮ ದೇಶದಲ್ಲಿರುವಂಥ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಒಂದು ಯುವ ಜನಾಂಗವಾಗಿ ಏನೊಂದು ಆಲೋಚನೆಗಳನ್ನು ಮಾಡಬೇಕು ಅನ್ನುವಂಥ ಕನಸನ್ನು ಇಟ್ಟುಕೊಂಡು ಅದನ್ನು ಮಾಡಬೇಕು ಅನ್ನೋಂಥ ಹೊರಟಿರುವವರು ಅನ್ನುವಂಥದ್ದು. ಮುಂದಿನ ಪ್ಲ್ಯಾನ್ಗಳು ಏನು ಸರ್? ಮುಂದೆ ಪ್ಲಾನ್ಸ್ ತುಂಬಾ ಇದೆ ಸರ್. ಬೇರೆ ಬೇರೆ ರೀತಿಯಾಗಿ ನಾವು ಸಮಾಜಕ್ಕೆ ಸಹಾಯ ಮಾಡಬೇಕು, ಹೆಲ್ಪ್ ಮಾಡಬೇಕು ಅಂತ ಇನ್ ರಿಟರ್ನ್ ಆಗಿ ನಾವು ಕೊಡಬೇಕೇನಾದ್ರು. ನಮಗೆ ಸಮಾಜ ತುಂಬಾ ಕೊಟ್ಟಿದೆ, ನಮ್ಮೆಲ್ರಿಗೂ ಕೂಡ ನಾವು ಇಷ್ಟು ಸಮಯ ಜೀವನ ಮಾಡ್ತಾ ಇದ್ದೀವಿ, ನಮಗೆ ಸಮಾಜ ತುಂಬಾ ಕೊಟ್ಟಿದೆ. ಬಟ್ ಇನ್ ರಿಟರ್ನ್ ಆಗಿ ನನಗೂ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ. ಎಲ್ಲ ಮನುಷ್ಯನಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅದನ್ನ ಸಮಾಜಕ್ಕೆ ವಾಪಸ್ ಕೊಡಬೇಕು ನಾವೇನಾದ್ರೂ ಮಾಡಿದ್ವಿ. ಇರೋದು 4 ದಿನ, ಎಲ್ರಿಗೂ ಗೊತ್ತಿರುತ್ತೆ. ಇವತ್ತು ಬಂದಿದ್ದೀವಿ, ನಾಳೆ ಹೋಗ್ತೀವಿ ಅನ್ನುವಂಥದ್ದು ಕೂಡ ಕನ್ಫರ್ಮ್. ಬಟ್ ಇರುವಂತಹ 4 ದಿನದಲ್ಲಿ ಒಬ್ಬರಿಗೆ ಸಹಾಯ ಮಾಡುವಂತಹ ಗುಣ ನಮ್ಮಲ್ಲಿ ಏನಾದ್ರು ಬಂದ್ರೆ, ನಾಳ್ದು ಇನ್ ಕೇಸ್ ನಾನು ಹೋದ್ರೂ ಕೂಡ ನೆನಪಿಟ್ಕೊಳ್ತಾರೆ ಒಬ್ಬ ವ್ಯಕ್ತಿ. ಇನ್ ಕೇಸ್ ನಾನು ಯಾರಿಗಾದ್ರು ಹೆಲ್ಪ್ ಮಾಡಿದ್ರೆ ನೆನಪಿಟ್ಕೊಳ್ತಾನೆ, ಓಕೆ ಇವನ್ ಇದ್ದ, ಸೊ ಹೆಲ್ಪ್ ಮಾಡಿದ್ದ, ಪಾಪ ಚೆನ್ನಾಗಿದ್ದ ಅಂತ. ಸೊ ಅದೇನಾದ್ರು ನಾನು ಹಾಳು ಮಾಡಿದ್ರೆ ಹೋದ ಅಂತ ಹೇಳ್ತಾರೆ ಖುಷಿಯಿಂದ. ಸೊ ಆ ಹೋದ ಅನ್ನೋದಕ್ಕಿಂತ ಒಬ್ಬ ಇದ್ದ ಅಂತ ನಮ್ಗೆ ಆಗ್ಬೇಕು. ನನ್ನ ಹೆಸರು ಎಲ್ಲಿ ಬರ್ಬೇಕಂತ ನಾನು ಹೇಳಲ್ಲ, ಅಥವಾ ನಮ್ಮ ಇವರ ಹೆಸರು ಎಲ್ಲಿ ಬರ್ಬೇಕಂತ ನಾವು ಹೇಳಲ್ಲ. ಬಟ್ ನಮ್ಮ ಮೇಕ್ ಸಮ್ವನ್ ಸ್ಮೈಲ್ ಹೆಲ್ಪಿಂಗ್ ಹ್ಯಾಂಡ್ ಏನಿದೆ, ಅದರದ್ದು ಹೆಸರು ಯಾವಾಗ್ಲೂ ಇರ್ಬೇಕು ಅಂತ. ಸೊ ಅದಕ್ಕೋಸ್ಕರ ಇನ್ ಕೇಸ್ ನಿಮ್ಗೆ ಈಗ ಯಾರೆಲ್ಲ ನೋಡ್ತಾ ಇದ್ರೆ ಅವರಿಗೂ ಕೂಡ ರಿಕ್ವೆಸ್ಟ್ ಮಾಡೋದು ಒಂದೇ, ಇನ್ ಕೇಸ್ ನಿಮ್ಗೆ ಆದ್ರೆ ಪ್ಲೀಸ್ ಯಾರಿಗಾದ್ರೂ ಹೆಲ್ಪ್ ಮಾಡಿ. ಅದು ಮೇ ಬಿ ತುಂಬಾ ದೂರದವರಿಗೆ ಹೆಲ್ಪ್ ಮಾಡ್ಬೇಕಂತ ನಾನು ಹೇಳಲ್ಲ. ನಿಮ್ಮ ಹತ್ತಿರದಲ್ಲಿ ಯಾರಿದ್ದಾರೆ, ನಿಮ್ಮ ಮನೆ ಪಕ್ಕ ಯಾರಿದ್ದಾರೆ ಅವರಿಗೆ ಸೇರ್ಲಿಕ್ಕೆ ಇಚ್ಛಿಸುವವರಿಗೆ ಮೇಕ್ ಸಮ್ವನ್ ಸ್ಮೈಲ್ _ ಹೆಲ್ಪಿಂಗ್ ಹ್ಯಾಂಡ್ ಅಂತ ಇನ್ಸ್ಟಾಗ್ರಾಮ್ ಐಡಿ ಇದೆ. ನಮ್ದು ನಂಬರ್ ಕೂಡ ಇದೆ, ಬಟ್ ನಾನು ಡಿಸ್ಪ್ಲೇ ಮಾಡ್ಲಿಕ್ಕೆ ಆಗಲ್ಲ ಅಫಿಷಿಯಲ್ ನಂಬರ್. ಬಟ್ ಮೇಕ್ ಸಮ್ವನ್ ಸ್ಮೈಲ್ _ ಹೆಲ್ಪಿಂಗ್ ಹ್ಯಾಂಡ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ನೀವು ನಮ್ಗೆ ಮೆಸೇಜ್ ಮಾಡಿ, ನಿಮ್ಗೆ ಇನ್ ಕೇಸ್ ಜಾಯ್ನ್ ಆಗ್ಬೇಕು ಅಂತ ಆದ್ರೆ ನಾವು ನೋಡ್ತೀವಿ. ಅಂದ್ರೆ ಸಹಾಯ ಬೇಕಾದವರು ತುಂಬಾ ಕಷ್ಟದಲ್ಲಿದ್ದಾರೆ, ಅವ್ರನ್ನ ನೀವು ಹೇಗೆ ರೀಚ್ ಆಗ್ತೀರಿ? ಸರ್ ನಮ್ ನಂಬರ್ ಕೊಡ್ತೀವಿ, ಪ್ರೋಗ್ರಾಮ್ ಆದ ನಂತರ ನಮ್ದು ಅಫಿಷಿಯಲ್ ನಂಬರ್ ನಿಮ್ಗೆ ಶೇರ್ ಮಾಡ್ತೀವಿ. ಇನ್ ಕೇಸ್ ಯಾರಿಗಾದ್ರೂ ಪ್ರಾಬ್ಲಮ್ ಇದ್ರೆ, ಇನ್ ಕೇಸ್ ಅವರಿಗೆ ಏನಾದ್ರು ಕಿಟ್ ಬೇಕು ಅಂತ ಆದ್ರೆ, ಈ ಟೈಮ್ ನಲ್ಲಿ ತುಂಬಾ ಪ್ರಾಬ್ಲಮ್ ಇದೆ, ಜೆನ್ವಿನ್ ಪ್ರಾಬ್ಲಮ್ ಇದೆ ಅಂತ ಆದ್ರೆ ನೀವು ಈಗ ಇಲ್ಲಿ ನೇರವಾಗಿ ಹೇಳಿಕ್ಕೆ ಸಾಧ್ಯ ಇಲ್ವಾ ಆ ನಂಬರ್? ನಾನು ಹೇಳ್ಬೋದು, ಅಫಿಷಿಯಲ್ ಆಗಿ ಕೊಡ್ತೀರಾ ಹೇಗೆ ಅಂತ? ಇಲ್ಲ ಹೇಳ್ಬೋದಲ್ಲ, ಹೇಳ್ಬಿಡಿ. ನಂದು ಮೊಬೈಲ್ ಅಲ್ಲಿ ಇದೆ. ಎಸ್, ಅಲ್ಲಿ ಸ್ಕ್ರೀನ್ ಅಲ್ಲಿ ಬಹುಶಃ ನಂಬರ್ ಬರ್ತಾ ಇದೆ ಅನ್ಸುತ್ತೆ. ಸೊ ಏನಾದರೂ ಕಾಂಟ್ರಿಬ್ಯೂಟ್ ಮಾಡೋದಾಗಿದ್ರು ಮತ್ತು ಯಾವುದೇ ರೀತಿಯಾದಂತಹ ಸಲಹೆ ಅಭಿಪ್ರಾಯಗಳಿಗೂ ಕೂಡ ಅವರಲ್ಲಿ ಫೋನ್ ನಂಬರ್ ಕೊಟ್ಟಿದ್ದಾರೆ, ಗೂಗಲ್ ಪೇ ಇದೆ, ಫೋನ್ ಪೇ ಇದೆ. ಜೊತೆಗೆ ನೀವು ಸಮಸ್ಯೆ ಇರೋರು ಕೂಡ ಅಲ್ಲಿ ಮಾತಾಡಬಹುದು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಅವರು ಹೇಳಿದ್ದಾರೆ. ಇದು ಅವರ ನಂಬರ್ ಆಗಿದೆ ಮತ್ತು ಉಳಿದ ಎಲ್ಲ ಅಡ್ರೆಸ್ಗಳು ಕೂಡ ನಿಮ್ಮ ಮುಂದೆ ಬರ್ತಾ ಇದೆ. ಎಸ್, ಮೇಕ್ ಸಮನ್ ಸ್ಮೈಲ್ ಹೀಗೆ ಮುಂದುವರಿಲಿ, ಸದಾ ಎಲ್ಲರೂ ನಗುತ್ತಿರಲಿ ನಿಮ್ಮ ಕನಸು ಅದು ಸಾಕಾರಗೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು, ಶುಭಾಶಯ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿಯುತ್ತದೆ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.